ಚಂದ್ರಕಾಂತ್ ಅವರು ತಮ್ಮ ಬಾಲ್ಯದಲ್ಲಿಯೇ ಸಂಗೀತದ ಆಸಕ್ತಿ ಇದ್ದು BSNLನಲ್ಲಿ ತಮ್ಮ ಉದ್ಯೋಗದೊಂದಿಗೆ ಸಂಗೀತವನ್ನು ಶ್ರೀ NG ಮೋಡಕ್ ಮತ್ತು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯರಲ್ಲಿ ಒಬ್ಬರಾದ ಪಂಡಿತ್ ಶ್ರೀಪತಿ ಪಾಡಿಗಾರ್ ಇವರಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿ ತಮ್ಮದೇ ಒಂದು ವಿಶಿಷ್ಟವಾದಂಥ ಗಾಯನದೊಂದಿಗೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಪ್ರತಿಧ್ವನಿಯ ಹಾಗೆ ಕೇಳಿಬರುತ್ತಿತ್ತು. ಹಾಗೂ ಅವರ ಮಾವ ಶ್ರೀ ವಿಶ್ವನಾಥ್ ಇವರು ಒಬ್ಬ ಹಿರಿಯ ಮತ್ತು ಇವರಿಬ್ಬರ ನೆನಪಿಗಾಗಿ ಶ್ರೀ ಜೆ ಉತ್ತಮ್ ಕುಮಾರ್ ಇವರ ನೇತೃತ್ವದಲ್ಲಿ 15 ವರ್ಷಗಳ ಮುಂಚೆ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯನ್ನು ಪ್ರಾರಂಭಿಸಿದರು. ಈಗ ಎಲ್ಲ ಗಣ್ಯ ವ್ಯಕ್ತಿಯರನ್ನು ವೇದಿಕೆಗೆ ಕರೆತರಬೇಕಾಗಿ ಅಕಾಡೆಮಿಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇನೆ. ಅಂದರೆ ದೈವಿಕ ಶಕ್ತಿಯೊಂದಿಗೆ ಕಾರ್ಯ ಸಾಧಿಸುವ ಮಾರ್ಗ, ನಂಬಿಕೆಯನ್ನು ವ್ಯಕ್ತಪಡಿಸುವ ಒಂದು ದಾರಿ. ಈಗ ಕುಮಾರಿ ಹರಿಪ್ರಿಯಾ ಮತ್ತು ಕುಮಾರಿ ಪ್ರಾರ್ಥನಾ ಇವರಲ್ಲಿ ಪ್ರಾರ್ಥನೆಯನ್ನು ಹಾಡಲು ಕೇಳಿಕೊಳ್ಳುತ್ತೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು, ಶರಣು ನಿನಗೆ ಶರಣು, ಶರಣು ನಿನಗೆ ಶರಣು ವಿನಾಯಕ. ಈಗ ಶ್ರೀ ಕಿರಣ್ ಕುಮಾರ್ ಕೊಡ್ಯಾಲ್ಬೇಲ್ ಇವರಲ್ಲಿ ಸ್ವಾಗತ ಭಾಷಣ ಹಾಗೂ ವರದಿ ವಾಚನೆಯನ್ನು ನೀಡಲು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ನಮ್ಮ ಗ್ರಾಮ ದೇವರಾದಂತಹ ಮಹಾಗಣಪತಿ ದೇವರನ್ನು ವಂದಿಸುತ್ತಾ, ಹಾಗೆಯೇ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ದೇವರು ಹಾಗೂ ನಮ್ಮೆಲ್ಲರ ಕುಲದೇವರನ್ನು ವಂದಿಸುತ್ತಾ, ಕಾಂತ್ ವಿಶ್ವನಾಥ್ ಅಕಾಡೆಮಿ ಇದರ 15ನೇ ವರ್ಷದ ವಾರ್ಷಿಕ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾಯಿದ್ದೇನೆ. ಇಂದಿನ ಕಾರ್ಯಕ್ರಮದ ದೀಪೋದ್ಘಾಟನೆಯನ್ನು ಮಾಡಲಿದ್ದಾರೆ ಶ್ರೀಮತಿ ವೇದ ವಿಶ್ವನಾಥ್, ಶ್ರೀ ವಿಜಯಲಕ್ಷ್ಮಿ ಚಂದ್ರಕಾಂತ್, ಶ್ರೀ ವೆಂಕಟೇಶ್ ಹಾಗೂ ಶ್ರೀ ಭಾನು. ಬಂಧುಗಳೇ, ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಕಳೆದ 15 ವರ್ಷಗಳ ಮೊದಲು ನಮ್ಮ ನಗರದಲ್ಲಿ ಅನೇಕ ಈ ಸಂಸ್ಥೆಯಿಂದ ವಿದ್ಯಾರ್ಥಿಗಳನ್ನು ಒಂದು ಸಂಗೀತಗಾರರನ್ನು ಮಾಡಿದಂತಹ ಹೆಮ್ಮೆಯ ಸಂಗೀತ ಸಂಸ್ಥೆ. ಶ್ರೀ ಜಿ ಉತ್ತಮ್ ಕುಮಾರ್ ಅವರ ಮೇಲುಸ್ತುವಾರಿಯಲ್ಲಿ ಅವರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಂಗೀತವನ್ನು ನಾವು ಏನು ಕಲಿತಿದ್ದೇವೆ ಅದನ್ನು ವಿದ್ಯಾರ್ಥಿಗಳಿಗೆ ಒಂದು ಮುಟ್ಟಿಸಬೇಕು. ಅದೇ ರೀತಿ ಅನೇಕ ವಿದ್ಯಾರ್ಥಿಗಳನ್ನು ತಮ್ಮ ಈ ಸಂಗೀತ ಅಕಾಡೆಮಿಯ ಮೂಲಕ ಸಮಾಜಕ್ಕೆ ಪರಿಚಯಿಸಿದವರು ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಗುರುಗಳಾದಂತಹ ಶ್ರೀ ಜೆ ಉತ್ತಮ್ ಕುಮಾರ್ ಅವರು. ಹಾಗೆಯೇ ಇವರ ಅಕಾಡೆಮಿಯಲ್ಲಿ ಕಲಿತಂತಹ ಅನೇಕ ವಿದ್ಯಾರ್ಥಿಗಳು ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದು ಹೇಳಲು ನಮಗೆಲ್ಲರಿಗೂ ಹೆಮ್ಮೆ ಆಗುತ್ತೆ. ಇಂಥ ಒಂದು ಸಂಸ್ಥೆಯಲ್ಲಿ ಕೇವಲ ನಮ್ಮ ವಿದ್ಯಾರ್ಥಿಗಳ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಕಡೆ ಬೆಳೆದಿದ್ದಾರೆ ಅಂದರೆ, ಇನ್ನೊಂದು ಕಡೆ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಇವರ ಅಕಾಡೆಮಿಯಲ್ಲಿ ಉಚಿತವಾದ ಸಂಗೀತ ಶಿಕ್ಷಣವನ್ನು ಇವರು ನೀಡಿರುತ್ತಾರೆ. ಇದೆಲ್ಲರೂ ನಮಗೆ ಹೆಮ್ಮೆ. ಇಂದು 15ನೇ ವರ್ಷದಲ್ಲೂ ನಿರಂತರವಾಗಿ ತಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಾ ಸಂಗೀತದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಶ್ರೀ ಜೆ ಉತ್ತಮ್ ಕುಮಾರ್ ಇವರು ಹಾಗೂ ಇವರ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ. ಬಂಧುಗಳೇ, ಇಂದಿನ ಈ ದೀಪೋದ್ಘಾಟನೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಶ್ರೀಮತಿ ವೇದ ವಿಶ್ವನಾಥ್
ನಮ್ಮ 15 ವರ್ಷಗಳಿಂದ ನಮ್ಮ ಸಂಘದ ಬೆನ್ನೆಲುಬಾಗಿ ನಿರಂತರವಾಗಿ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳನ್ನು ಬೆಂಬಲಿಸುತ್ತಾ ಸಹಕರಿಸುತ್ತಾ ನಮ್ಮೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ಶ್ರೀಮತಿ ವೇದ ವಿಶ್ವನಾಥ್ ಅವರಿದ್ದಾರೆ. ವಿಶೇಷವಾಗಿ ಕಾಂತ್ ವಿಶ್ವನಾಥ್, ಇದರಲ್ಲಿ ವಿಶ್ವನಾಥ್ ಎಂಬ ಇವರು ವಿಶ್ವನಾಥ್ರವರ ಧರ್ಮಪತ್ನಿ ಎಂದು ಹೇಳಲು ನಾವು ತುಂಬ ಹೆಮ್ಮೆ ಪಡುತ್ತೇವೆ. ಅವರ ಕಾಂತ್ ಮತ್ತು ವಿಶ್ವನಾಥ್ ಈಗಾಗಲೇ ಹೇಳಿದರು. ವಿಶ್ವನಾಥ್ರವರ ಧರ್ಮಪತ್ನಿ ಶ್ರೀಮತಿ ವೇದ ವಿಶ್ವನಾಥ್, ಇವರನ್ನು ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ಅಕಾಡೆಮಿಯ ವಿದ್ಯಾರ್ಥಿಗಳು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಎ ವಿಜಯಲಕ್ಷ್ಮಿ, ಇವರು ನಮ್ಮ ಚಂದ್ರಕಾಂತ್ ಇವರ ಧರ್ಮಪತ್ನಿ. ತಮ್ಮ ಜೀವನದಲ್ಲಿ ಸಂಗೀತವನ್ನೇ ಪ್ರಾಣವೆಂದು ಪ್ರಾಣದಂತೆ ಅದನ್ನು ಆರಾಧಿಸಿದವರು ಶ್ರೀಯುತ ಚಂದ್ರಕಾಂತ್ರವರು. ನಿರಂತರವಾಗಿ ಅನೇಕ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಮನ್ನಣೆಯನ್ನು ಪಡೆದಂತಹ ಕಲಾವಿದರು. ಅವರ ಧರ್ಮಪತಿ ಶ್ರೀ ವಿಜಯಲಕ್ಷ್ಮಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಮುಖ್ಯ ಅತಿಥಿ ಶ್ರೀ ಬಿ ವೆಂಕಟೇಶ್, BTech ME ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್, ಕರ್ನಾಟಕ ಪವರ್ ಬೋರ್ಡ್ ಕಾರ್ಪೊರೇಷನ್ ಲಿಮಿಟೆಡ್. ನಮ್ಮ ಸಂಘದ ಪೋಷಕರಾಗಿ ನಮ್ಮ ಸಂಘಕ್ಕೆ ನಿರಂತರ ಪ್ರೋತ್ಸಾಹ ಮಾಡುತ್ತಿದ್ದಾರೆ ಶ್ರೀ ಬಿ ವೆಂಕಟೇಶ್ ಅವರು. ಇವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ಭಾನು, MBBS MS ಜನರಲ್ ಸರ್ಜನ್ ಲೇಡಿ, ಮೆಡಿಕಲ್ ಸೂಪರ್ಡೆಂಟ್, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇವರು ಶ್ರೀ ಬಿ ವೆಂಕಟೇಶ್ ಅವರ ಧರ್ಮಪತ್ನಿ. ಇವರು ನಮ್ಮ ಅಕಾಡೆಮಿಯನ್ನು ಒಂದು ನಿರಂತರವಾಗಿ ಪೋಷಕರಾಗಿ ಹಾಗೂ ಪ್ರೋತ್ಸಾಹಕರಾಗಿ ನಮ್ಮ ಸಂಘಕ್ಕೆ ನಿರಂತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಗಾಗಿದ್ದಾರೆ ಶ್ರೀ ಮೋಹನಂಗಯ್ಯ ಸ್ವಾಮಿ, ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧ್ಯಯನ ಹಾಗೂ ಅಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಇವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದಾರೆ ಶ್ರೀ ಪ್ರದೀಪ್ ಕಾಪಿಕಾಡ್, ಅಧ್ಯಕ್ಷರು ಅಖಿಲ ಭಾರತ ಮುಂಡಾಳಯ್ಯ ವೇದಿಕೆ. ಇವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ 15ನೇ ವರ್ಷದ ಸಂಗೀತೋತ್ಸವ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ನಿತಿನ್ ಕುಮಾರ್ BK, ಉಡುವ ಕಲ್ಲಾವು, ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಧ್ಯಕ್ಷರು, ಒಂದು ಆಧಾರ ಸ್ತಂಭ ನಮ್ಮ ಕಾಂತ್ ವಿಶ್ವನಾಥ್ ಅಕಾಡೆಮಿಯ ಶ್ರೀ ಶೇಖರ್ ಬೆಂಗರೆ, ರಾಷ್ಟ್ರಪತಿ ಪದಕ ಪುರಸ್ಕೃತರು, ನಮ್ಮ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಅಧ್ಯಕ್ಷರು. ಇವರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ 15ನೇ ವರ್ಷದ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅನೇಕ ಸನ್ಮಾನಿತರು ಗಣ್ಯರು ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಅತಿಥಿ ಕಲಾವಿದರು ಬಂದಿದ್ದಾರೆ, ಅವರಿಗೂ ನಾವು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಎಲ್ಲರ ಕಲಾ ಪೋಷಕರು ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರಿಗೂ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಶತ್ರುತ್ವ ಭಾವನೆಗಳನ್ನು ನಾಶ ಮಾಡುವ ಮತ್ತು ಶುಭ ಆರೋಗ್ಯ ಸಮೃದ್ಧಿಯನ್ನು ತರುವ ಇಂತಹ ದೀಪದ ಬೆಳಕಿಗೆ ನಮಸ್ಕಾರಗಳು. ಈಗ ಶ್ರೀಮತಿ ವೇದಾ ವಿಶ್ವನಾಥ್ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಕಾಂತ್ ಮತ್ತು ಇತರ ಅತಿಥಿಯರನ್ನು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲು ಕೇಳಿಕೊಳ್ಳುತ್ತೇನೆ. दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः
दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ಅಕಾಡೆಮಿಯ ಸ್ಥಾಪಕರಾದಂತಹ ಶ್ರೀ ಜೆ ಉತ್ತಮ್ ಕುಮಾರ್ ಅವರು 15ನೇ ವರ್ಷದ ನೆನಪಿಗಾಗಿ 15 ಸಾಧಕರಿಗೆ ಸನ್ಮಾನಿಸಲು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ ಹಾಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಇಂದಿನ ಅತಿಥಿ ಕಲಾವಿದರಿಗೆ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದಾರೆ. ಮಾತುಗಳನ್ನು ಹೇಳಲು ಶ್ರೀ ಕಿರಣ್ ಕುಮಾರ್ ಕೊಡಿಯಾಲ್ಬೇಲ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ನಾವು ಅಕಾಡೆಮಿಯ ಪರವಾಗಿ ಶ್ರೀ ಸಂಜೀವ ಚೇಳರ್ ಮತ್ತು ಲೋಲಾಕ್ಷಿ ದಂಪತಿಗಳು ವೇದಿಕೆಗೆ ಬರಬೇಕು. ಇಬ್ಬರು ಸಂಜೀವ ಚೇಳರ್ ಹಾಗೂ ಲೋಲಾಕ್ಷಿ ಸಂಗೀತ ಪೋಷಕರು, ಯಕ್ಷಗಾನ ಪೋಷಕರು ಹಾಗೂ ಶ್ರೀಮತಿ ಲೋಲಾಕ್ಷಿ ಇವರೊಬ್ಬರು ಉತ್ತಮ ಗಾಯಕಿ ಹೌದು. ಸಂಜೀವ ಚೇಳರ್ ಅವರು ನಿವೃತ್ತ ಮಂಗಳೂರು ನವಬಂದರು NMPT ಇದರ ಉದ್ಯೋಗಿಯಾಗಿದ್ದು ತನ್ನ ವೃತ್ತಿಪರ ಜೀವನದಲ್ಲಿ ಸಮಾಜ ಸೇವೆಗಾಗಿ ತನ್ನನ್ನೇ ತೊಡಗಿಸಿಕೊಂಡು ಅನೇಕ ಬಡವರ ಕಣ್ಣೀರೊರೆಸುವ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದವರು.
ಅವರು ಸಂಜೀವ ಚೇಳಾರವರು. ಅನೇಕ ನಮ್ಮ ಕಲಾವಿದರನ್ನು ಪೋಷಿಸಿ ಬೆಳೆಸಿದವರು ಶ್ರೀ ಸಂಜೀವ ಚೇಳಾರವರು. ತಮ್ಮ ಇರುವಾಗಲೇ ಅನೇಕ ವಿದ್ಯಾರ್ಥಿಗಳನ್ನು ಶಿಕ್ಷಣಕ್ಕೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನೇಕ ತಮ್ಮಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದವರು ಶ್ರೀ ಸಂಜೀವ ಚೇಳಾರವರು. ಹಾಗೂ ಲೋಲಾಕ್ಷಿ ನಮ್ಮ ಎಲ್ಲರ ದಿವಂಗತ ದೇವಪ್ಪ ಕುದ್ರೋಳಿ ಇವರ ಪುತ್ರಿ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸ್ತದೆ. ಈ ವೇದಿಕೆಯಲ್ಲಿ ನಿಂತು ನಾನು ಇಂದು ಮಾತಾಡಬೇಕಾದ್ರೂ ಅವರು ಕಲಿಸಿದ ಸಂಸ್ಕಾರದಿಂದಾಗಿ ಎಲ್ಲ ಒಂದು ನಮಗೆ ಕುದ್ಮೂಲ್ ರಂಗರಾಯರು ಏನು ಅವರ ಹಾದಿಯಲ್ಲಿ ನಡೆದು ಬಂದಂಥ ವ್ಯಕ್ತಿ ದಿವಂಗತ ದೇವಪ್ಪ ಕುದ್ರೋಳಿಯವರ ಪುತ್ರಿ ಶ್ರೀ ಲೋಲಾಕ್ಷಿ ದಂಪತಿ. ಸಂಜೀವ ಹಾಗೂ ಶ್ರೀ ಲೋಲಾಕ್ಷಿ ದಂಪತಿಗಳಿಗೆ ಕಾಂತ್ ವಿಶ್ವನಾಥ್ ಅಕಾಡೆಮಿಯ ಪರವಾಗಿ 15ನೇ ವರ್ಷದ ಈ ವಾರ್ಷಿಕ ಸಂಗೀತೋತ್ಸವದ ಸಂದರ್ಭದಲ್ಲಿ ಮಾಡುವ ಒಂದು ಗೌರವದ ಸನ್ಮಾನ. ಎಲ್ಲ ಅತಿಥಿಗಳು ಬಂದು ಅವರಿಗೆ ಸನ್ಮಾನಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನಿತರು ಶ್ರೀ ಭಿ ವೆಂಕಟೇಶ್ ಡಾಕ್ಟರ್ ಭಾನುವೀಟಿ ಇವರು ಹಾಗೂ ಡಾಕ್ಟರ್ ಭಾನುವೀಟಿ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಶ್ರೀ ಭಿ ವೆಂಕಟೇಶ್ BTech MIE ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಸಂಗೀತ ಅಕಾಡೆಮಿಯ ಪೋಷಕರೆಂದು ಹೇಳಲು ನಾವು ಹೆಮ್ಮೆ ಪಡ್ತೇವೆ. ಯಾಕಂದರೆ ಉತ್ತಮ್ ಕುಮಾರ್ ಅವರನ್ನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಮಾತ್ರವಲ್ಲದೆ ಅವರನ್ನು ಪ್ರತಿ ಹಂತದಲ್ಲೂ ಸಲಹೆ ಸಹಕಾರ ನೀಡುತ್ತಿರುವವರು ಶ್ರೀ ಭಿ ವೆಂಕಟೇಶ್. ಇವರು ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ನಮ್ಮ ಅಕಾಡೆಮಿಗೆ ಬೆನ್ನೆಲುಬಾಗಿ ನಿಂತು ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ನಮ್ಮೆಲ್ಲರಿಗೂ ಸಲಹೆ ಸಹಕಾರವನ್ನು ನೀಡುತ್ತಿರುವವರು ಶ್ರೀ ಬಿ ವೆಂಕಟೇಶ್. ಹಾಗೂ ಅವರ ಧರ್ಮಪತ್ನಿ ನಿರಂತರವಾಗಿ ತನ್ನ ಗಂಡನಿಗೆ ಸಹಕರಿಸುತ್ತಾ ಒಬ್ಬರು ವೈದ್ಯ ವೃತ್ತಿಯಲ್ಲಿದ್ದು MBBS MS ಜನರಲ್ ಸರ್ಜನ್ ಲೇಡಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ನಮ್ಮೊಂದಿಗೆ ಸಹಕರಿಸುತ್ತಿರುವವರು. ಅವರ ಈ ನಮ್ಮ ಸಂಘಕ್ಕೆ ಕೊಡುವ ಅನನ್ಯ ಸೇವೆಗೆ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಆಭಾರಿಯಾಗಿದ್ದೇವೆ. ಧನ್ಯವಾದಗಳು ಸರ್. ಮುಂದಿನ ಸನ್ಮಾನಿತರು ಶ್ರೀ BR ಹೃದಯನಾಥ್, ಶ್ರೀ ಜಯಂತ್ ಬೋಳೂರ್, ನಯನ ಅತ್ತಾವರ್, ಜಯ ಕೊಡಿಯಾಲ್ಬೈಲ್, ಶ್ರೀ ಜೆ ಆನಂದ್ ಕೊಡಿಯಾಲ್ಬೈಲ್ ಇವರು ವೇದಿಕೆಗೆ ಬರಬೇಕು. ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಣಕಾಸು ಇಲಾಖೆ BR ಹೃದಯನಾಥ್, ಹಣಕಾಸು ಇಲಾಖೆ, ಹಿರಿಯ ಹಿಂದೂಸ್ತಾನಿ ಸಂಗೀತ ಗಾಯಕರು, ನಮ್ಮ ಸಂಸ್ಥೆಗೆ ನಿರಂತರವಾಗಿ ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳು ನಮ್ಮ ಸನ್ಮಾನಿತರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಬಂದು ಸೇರಿ ಅವರನ್ನು ಸನ್ಮಾನಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಜಯಂತ್ ಬೋಳೂರ್, ಹಿರಿಯ ಹಿಂದೂಸ್ತಾನಿ ಗಾಯಕರು, ಚಂದ್ರಕಾಂತ್ ಇವರ
ಆಪ್ತರು ಒಟ್ಟಿಗೆ ಸಂಗೀತ ವಿದ್ಯಾಭ್ಯಾಸವನ್ನು ಅನೇಕ ವರ್ಷಗಳ ಕಾಲ ಒಟ್ಟಾಗಿ ಮಾಡಿದವರು ಶ್ರೀ ಜಯಂತ್ ಬೋಳೂರ್, ಹಿರಿಯ ಹಿಂದೂಸ್ತಾನಿ ಗಾಯಕರು. ಇವರಿಗೆ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ 15ನೇ ವರ್ಷದ ವಾರ್ಷಿಕ ಸಂಗೀತೋತ್ಸವದ ಈ ಸಂದರ್ಭದಲ್ಲಿ ಮಾಡುವಂತಹ ಗೌರವ. ಶ್ರೀ ಡಾಕ್ಟರ್ ನಯನ ಅತ್ತಾವರ್. ನಯನ ಅತ್ತಾವರ್ ಹಿಂದಿ ಪ್ರಾಧ್ಯಾಪಕರು, MGM PU ಕಾಲೇಜ್ ಉಡುಪಿ. ಹಿಂದಿ ಉಪನ್ಯಾಸಕರಾಗಿ ಡಾಕ್ಟರೇಟ್ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದವರು ನಯನ ಅತ್ತಾವರ್ ಇವರು. ಪ್ರಸ್ತುತ MGM PU ಕಾಲೇಜ್ ಉಡುಪಿಯಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಮುಂದಿನ ಸನ್ಮಾನಿತರು ಶ್ರೀ ಜಯ ಕೊಡಿಯಾಲ್ಬೈಲ್, ಅಧ್ಯಕ್ಷರು ಶ್ರೀ ಈಶ್ವರಾನಂದ ಭಜನಾ ಮಂಡಳಿ ಕೊಡಿಯಾಲ್ಬೈಲ್. ಎರಡನೇ ಗುರಿಕಾರರು ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಕದ್ರಿ ಮಲ್ಲಿಕಟ್ಟೆ. ಶ್ರೀ ಜಯರವರು ಕಳೆದ 35 ವರ್ಷಗಳಿಂದ ಶ್ರೀ ಈಶ್ವರಾನಂದ ಭಜನಾ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಯಶಸ್ವಿಯಾಗಿ ಭಜನಾ ಮಂಡಳಿಯನ್ನು ಮುನ್ನಡೆಸುತ್ತಿದ್ದಾರೆ. ಒಬ್ಬರು ಕೇಂದ್ರ ಪೋಸ್ಟಲ್ ಇಲಾಖೆಯ ಉದ್ಯೋಗಿಯಾಗಿದ್ದು ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಕದ್ರಿ ಮಲ್ಲಿಕಟ್ಟೆಯ ಎರಡನೇ ಗುರಿಕಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿರಂತರವಾಗಿ ದೈವಾರಾಧನೆ, ದೇವತಾರಾಧನೆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಶ್ರೀ ಜಯ ಕೊಡಿಯಾಲ್ಬೈಲ್ರವರು. ಇವರಿಗೆ ಕಾಂತ್ ವಿಶ್ವನಾಥ್ ಅಕಾಡೆಮಿ ಸಂಗೀತ ಅಕಾಡೆಮಿಯ ಪರವಾಗಿ 15ನೇ ಈ ಸಂಗೀತೋತ್ಸವ ಸಂದರ್ಭದಲ್ಲಿ ಮಾಡುವ ಗೌರವದ ಸನ್ಮಾನ. ಶ್ರೀ ಆನಂದ ಕೊಡಿಯಾಲ್ಬೈಲ್, ಉಪಾಧ್ಯಕ್ಷರು ಶ್ರೀ ಈಶ್ವರಾನಂದ ಭಜನಾ ಮಂದಿರ ಕೊಡಿಯಾಲ್ಬೈಲ್ ಹಾಗೂ ಪ್ರಧಾನ ಅರ್ಚಕರು ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಕದ್ರಿ ಮಲ್ಲಿಕಟ್ಟೆ. ನಿರಂತರವಾಗಿ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿರುವವರು ಶ್ರೀ ಆನಂದ ಕೊಡಿಯಾಲ್ಬೈಲ್ರವರು. ಉಪಾಧ್ಯಕ್ಷರಾಗಿ ಶ್ರೀ ಈಶ್ವರಾನಂದ ಭಜನಾ ಮಂಡಳದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು ಧಾರ್ಮಿಕವಾಗಿ ಪ್ರಧಾನ ಅರ್ಚಕರಾಗಿ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಕದ್ರಿ ಮಲ್ಲಿಕಟ್ಟೆ ಇಲ್ಲಿ ಸಕ್ರಿಯವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವವರು ಶ್ರೀ ಆನಂದ ಕೊಡಿಯಾಲ್ಬೈಲ್. ನಮ್ಮ ಕಾಂತ್ ವಿಶ್ವನಾಥ್ ಸನ್ಮಾನ ಪೀಠಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ಶ್ರೀ ಉದಯ್ ಕುಮಾರ್ ವೈ ಕಟ್ಪಾಡಿ, KRS ಅಕಾಡೆಮಿ ಕಟ್ಪಾಡಿ, ಮಾಜಿ ಕ್ರಿಕೆಟ್ ಆಟಗಾರರು. ಶ್ರೀ ಶಿವಾನಂದ, ಮಾಜಿ ಕ್ರಿಕೆಟ್ ಆಟಗಾರರು, NMPT ಮಂಗಳೂರು, ಪಣಂಬೂರು ಮಂಗಳೂರು. ಇವರು ಸನ್ಮಾನ ಪೀಠಕ್ಕೆ ಬರಬೇಕು. ಶ್ರೀ ಕೇಶವ ಕೋಡಿಕಲ್, ಮಾಜಿ ಕ್ರಿಕೆಟ್ ಆಟಗಾರರು, NMPT ಪಣಂಬೂರು ಇವರು. ಶ್ರೀ ಲಕ್ಷ್ಮಣ್ ಉರ್ವ, ಪವರ್ ಲಿಫ್ಟರ್ ಮಂಗಳೂರು. ಇವರು ಸನ್ಮಾನ ಪೀಠಕ್ಕೆ 4 ಜನರು ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಉತ್ತಮ್ ಕುಮಾರ್ ಇವರ ಕಾಲಘಟ್ಟದಲ್ಲಿ ಅವರೊಂದಿಗೆ ಎಲ್ಲರೂ ಕ್ರಿಕೆಟ್ ಆಟ ಆಡ್ತಿದ್ದವರು ಶ್ರೀ ಉದಯ್ ಕುಮಾರ್ ವೈ ಕಟ್ಪಾಡಿ. ಮಾಜಿ ಮಂಗಳೂರು ವಿಶ್ವವಿದ್ಯಾನಿಲಯದ ನಾಯಕರಾಗಿ ಅನೇಕ ಪ್ರಶಸ್ತಿಗಳನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ತಂದುಕೊಟ್ಟವರು ಶ್ರೀ ಉದಯ್ ಕುಮಾರ್ ವೈ ಕಟ್ಪಾಡಿ. ಇವರಿಗೊಂದು ಜೋರಿನ ಚಪ್ಪಾಳೆಯ ಬರಲಿ. ಶ್ರೀ ಶಿವಾನಂದ, ಮಾಜಿ ಕ್ರಿಕೆಟ್ ಆಟಗಾರರು, NMPT ಪಣಂಬೂರು. ಇವರನ್ನು ನಾವು ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. NMPT ಕ್ರಿಕೆಟನ್ನು ಒಂದು ಮೇಲ್ದರ್ಜೆಗೆ ತಂದು ಉತ್ತಮ ಆಲ್ರೌಂಡರ್ ಆಟಗಾರರಾಗಿ ತಮ್ಮ ಸಂಸ್ಥೆಗೆ NMPTಗೆ ಅನೇಕ ಪ್ರಶಸ್ತಿಯ ಗರಿಗಳನ್ನು ತರುವಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಶ್ರೀ ಶಿವಾನಂದ, ಮಾಜಿ ಕ್ರಿಕೆಟ್ ಆಟಗಾರರು.
ನಿರಂತರವಾಗಿ ಕ್ರೀಡಾ ಪೋಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿಯನ್ನು ನೀಡುತ್ತಾ ತಮ್ಮ ವೃತ್ತಿ ಜೀವನದಲ್ಲಿ ನಿವೃತ್ತಿ ನಂತರವೂ ಕ್ರೀಡಾ ಪೋಷಕರಾಗಿ ತಮ್ಮ ಕೆಲಸಗಾರನ್ನು ಮಾಡುತ್ತಿರುವವರು ಶ್ರೀ ಶಿವಾನಂದ ಮಾಜಿ ಕ್ರಿಕೆಟ್ ಆಟಗಾರರು NMPT ಪಣಬೋಳಿ. ಇವರಿಗೂ ಕಾಂತ ವಿಶ್ವನಾಥ ಸಂಗೀತ ಅಕಾಡೆಮಿಯ ಗೌರವದ ಸನ್ಮಾನ. ಶ್ರೀ ಕೇಶವ ಕೋಡಿಕಲ್ ಮಾಜಿ ಕ್ರಿಕೆಟ್ ಆಟಗಾರರು. ಶ್ರೀ ಕೇಶವ ಕೋಡಿಕಲ್ ರವರು NMPT ತಂಡದಲ್ಲಿ ಒಬ್ಬ ಉತ್ತಮ ಆಲ್ರೌಂಡರ್ ವಿಕೆಟ್ ಕೀಪರ್ ಆಗಿ ತನ್ನ ಹಲವಾರು ಶತಕ ಹಾಗೂ ಅನೇಕ ಪ್ರಶಸ್ತಿಯೂ ತಮ್ಮ ತಂಡಕ್ಕೆ ಬರುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಶ್ರೀ ಕೇಶವ ಕೋಡಿಕಲ್ ಇವರು. ಶ್ರೀಯು ಲಕ್ಷ್ಮಣ ಮಂಗಳೂರು ಉರುವಾದಲ್ಲಿ ಶ್ರೀ ತನಿಯ ಮತ್ತು ಸೀತು ದಂಪತಿಗಳ ಸುಪುತ್ರರಾಗಿ ಸಂಘ ಬಸವಣ್ಣ ಪಲೆವಾರವರಿಂದ ಕುಸ್ತಿಯನ್ನು ಕಲಿತು ತದನಂತರ ಬೊಕ್ಕಪಟ್ನ ರಾಮದೂತ ವ್ಯಾಯಾಮ ಶಾಲೆಯನ್ನು ಮುಂದುವರಿಸುತ್ತಾ ತುಳುನಾಡ ಕೇಸರಿ, ತುಳುನಾಡ ಕುಮಾರ್ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನು ಗೆದ್ದು ಜನಪ್ರಿಯ ಕ್ರೀಡಾಪಟುವಾಗಿರುತ್ತಾರೆ. ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ರಾಜ್ಯಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಸತತವಾಗಿ ಚಾಂಪಿಯನ್ ನೆನೆಸಿಕೊಂಡು ದೇಶದ ವಿವಿಧೆಡೆ ಜರುಗಿದ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿರುತ್ತಾರೆ ಶ್ರೀ ಯು ಲಕ್ಷ್ಮಣ್ ಇವರು. 2004 ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪಲ್ಲಿ ಚಿನ್ನದ ಪದಕವನ್ನು ಗಳಿಸಿದವರು ಶ್ರೀ ಲಕ್ಷ್ಮಣ್. 2008 ನವೆಂಬರ್ನಲ್ಲಿ ತಮಿಳುನಾಡಿನಲ್ಲಿ ಜರುಗಿದ ಅಖಿಲ ಭಾರತ ನಾಗರಿಕ ಸೇವಾ ಪವರ್ ಲಿಫ್ಟಿಂಗಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಚಿನ್ನದ ಪದಕವನ್ನು ಗೆದ್ದು ಕೀರ್ತಿ ತಂದವರು ಶ್ರೀ ಲಕ್ಷ್ಮಣ್ರವರು. ರಾಜ್ಯ ಮಟ್ಟದಲ್ಲಿ ಅಪ್ರತಿಮ ಸಾಧನೆ ಮಾಡಿರುವ ಇವರು 2009 ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದ ಪೂನಾದಲ್ಲಿ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, 2017 ಸೆಪ್ಟೆಂಬರ್ನಲ್ಲಿ ಕಜಾಕಿಸ್ತಾನ್ನಲ್ಲಿ ನಡೆದ ಆಲ್ಮೌಂಟಿಗೆ ಜರುಗಿದ ಏಷ್ಯನ್ ಪ್ರಿನ್ಸೆಸ್ ಪವರ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ, 2000 ದುಬೈಯಲ್ಲಿ ನಡೆದ ಏಷ್ಯನ್ ಕರಾಟೆ ಚಾಂಪಿಯನ್ನಲ್ಲಿ ಚಿನ್ನದ ಪದಕ ಹಾಗೆ ಅಪ್ರತಿಮ ಸಾಧನೆಯೊಂದಿಗೆ ಕೀರ್ತಿ ತಂದು ನಮ್ಮ ದೇಶಕ್ಕೆ ಕೀರ್ತಿ ತಂದವರು ಶ್ರೀ ಲಕ್ಷ್ಮಣ್. ಇವರನ್ನು ಕಾಂತ ವಿಶ್ವನಾಥ ಸಂಗೀತ ಅಕಾಡೆಮಿ 15ನೇ ವರ್ಷದ ವಾರ್ಷಿಕ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಗೌರವದಿಂದ ಅವರನ್ನು ಸನ್ಮಾನಿಸುತ್ತಿದೆ. ಪೀಠಕ್ಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದಾರೆ ಶ್ರೀ ಶೇಖರ್ ಬೆಂಗರೆ ದಂಪತಿಗಳು. ಶ್ರೀ ಶೇಖರ್ ಬೆಂಗರೆ ರಾಷ್ಟ್ರಪತಿ ಪದಕ ಪುರಸ್ಕೃತರು. ಶೇಖರ್ ಬೆಂಗರೆ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಚಂದ್ರಪ್ರಭಾ ಇವರು ವೇದಿಕೆ ಬರಬೇಕು. ಅಧ್ಯಕ್ಷರಾಗಿ ನಿರಂತರವಾಗಿ ಹಲವು ವರ್ಷದಿಂದ ನಮ್ಮ ಕಾಂತ ವಿಶ್ವನಾಥ ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಾರೆ. ಅವರು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕು. ಅತಿಥಿಗಳು ಇವರನ್ನು ಸನ್ಮಾನಿಸಬೇಕು. ಎಲ್ಲ ಅತಿಥಿಗಳು ಸೇರಿ
ಮುಂದಿಗೆ ಸನ್ಮಾನ ಪೀಠಕ್ಕೆ ಆಗಮಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ವಿಜಯ್ ಆಳ್ವ ಹಾಗೂ ಶ್ರೀ ಮಂಜುನಾಥ್ ಮಲ್ಯ. ವಿಜಯ್ ಆಳ್ವ ಹಾಗೂ ಮಂಜುನಾಥ್ ಮಲ್ಯ ಇವರು ಸನ್ಮಾನ ಪೀಠಕ್ಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಒಬ್ಬ ನಮ್ಮೊಂದಿಗಿದ್ದಾರೆ ಹಿರಿಯ ಆಟಗಾರರು, ರಾಜ್ಯದ ಒಬ್ಬ ದೊಡ್ಡ ಕ್ರಿಕೆಟ್ ಆಟಗಾರರಾದಂತಹ ಶ್ರೀ ಮಂಜುನಾಥ್ ಮಲ್ಯರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೆ ಶ್ರೀ ವಿಜಯ್ ಆಳ್ವಾರವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸನ್ಮಾನ ಪೀಠದಲ್ಲಿದ್ದಾರೆ ಶ್ರೀ ಮಂಜುನಾಥ್ ಮಲ್ಯ. ಮಾಜಿ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿಯಾಗಿದ್ದು ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಅಂತ ಹೇಳಲು ನಾವೆಲ್ಲರೂ ಹೆಮ್ಮೆ ಪಡಬೇಕು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅನೇಕ ಶತಕಗಳ ವೀರ ಅಂದೇ ಅವರನ್ನು ಹೇಳ್ತಾರೆ. ಯಾಕೆಂದರೆ ಅನೇಕ ಶತಕಗಳನ್ನು ಬಾರಿಸಿ ತಮ್ಮ ಸಂಸ್ಥೆಯ ಒಂದು ಹೆಮ್ಮೆಯ ಆಟಗಾರರಾಗಿ ರಾಜ್ಯ ಮಟ್ಟದಲ್ಲಿ ಮಿಂಚಿದವರು ಶ್ರೀ ಮಂಜುನಾಥ್ ಮಲ್ಯ. ಮಂಜುನಾಥ್ ಮಲ್ಯರವರು ಸಿಂಡಿಕೇಟ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದು ಮಂಗಳೂರು ಹಾಗೂ ಕರ್ನಾಟಕದ ಹಲವೆಡೆ ತಮ್ಮ ಕೆಲಸ ಕಾರ್ಯವನ್ನು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ನಿಷ್ಠಾವಂತ ಒಂದು ಸೇವೆಯನ್ನು ನೀಡಿದವರು ತಮ್ಮ ಸಂಸ್ಥೆಗೆ. ಶ್ರೀ ಮಂಜುನಾಥ್ ಮಲ್ಯರವರು ಆಲ್ರೌಂಡರ್ ಆಟಗಾರರು. ಇವರನ್ನು ನಮ್ಮ 15 ವರ್ಷದ ಸಂಗೀತೋತ್ಸವ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ವಿಜಯ್ ಆಳ್ವ ಈಗ ಪ್ರಸ್ತುತ SMS PU ಕಾಲೇಜ್ ಬ್ರಹ್ಮಾವರದಲ್ಲಿ ಉಪನ್ಯಾಸಕರಾಗಿ ಕಳೆದ 20 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಸಂತ ಜೋಸೆಫ್ಸ್ ಕಾಲೇಜ್ ನಾಗಾಲ್ಯಾಂಡ್ನಲ್ಲಿ ಸೋಷಿಯಾಲಜಿ ವಿಭಾಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಎರಡನೇ ಮಗನಾಗಿ ಶ್ರೀ ಬೆಳ್ಳಿಪ್ಪಾಡಿ ಶ್ರೀಧರ್ ಆಳ್ವ ಹಾಗೂ ಸೇಟಿಬಿಟ್ಟು ಶರತ್ ಆಳ್ವರವರ ಎರಡನೇ ಪುತ್ರ. ಇವರು ಬಿಹಾರ್ ಸ್ಕೂಲ್ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಿರಂತರವಾಗಿ 5 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿರುತ್ತಾರೆ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡದ ನಾಯಕನೂ ಆಗಿರುತ್ತಾರೆ. ಪ್ರಜ್ನೇಶ್ ಪಟೇಲ್ ಕ್ರಿಕೆಟ್ ಕ್ಲಬ್ ಇಂಗ್ಲೆಂಡ್ನಲ್ಲಿ ಈಸ್ಟ್ ಆಫ್ರಿಕಾ ಇಲ್ಲಿಯೂ ತಾವು ಅಲ್ಲಿ ಹೋಗಿ ತಮ್ಮ ಕ್ರಿಕೆಟ್ ಆಟವನ್ನು ಅಲ್ಲಿನ ಕ್ಲಬ್ನಲ್ಲೂ ಆಟವಾಡಿರುತ್ತಾರೆ. ಇವರು NSSನ ಅಡ್ವೈಸರ್ ಆಗಿ ಬ್ರಹ್ಮಾವರ SMS ಕಾಲೇಜಿನಲ್ಲಿ ತನ್ನ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೂ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿ ಮಂಗಳೂರು ಇದರ ನಿರ್ದೇಶಕರಾಗಿಯೂ ಇವರು ಕೆಲಸವನ್ನು ಮಾಡಿರುತ್ತಾರೆ. ಅಲ್ಲದೆ ಉತ್ತಮ್ ಕುಮಾರ್ ರವರ್ಗ ಕ್ರಿಕೆಟ್ ಬೆಳವಣಿಗೆಯಲ್ಲಿ ಅವರು ದೊಡ್ಡ ಒಂದು ಹಿಂದೆ ಅವರಿಗೆ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಿದವರು ವಿಜಯ್ ಅವರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ಉತ್ತಮ್ ಕುಮಾರ್ ರವರನ್ನು ಸದಾ ಬೆಂಬಲಿಸಿ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರೊಂದಿಗೆ ಸಹಕರಿಸಿದವರು ವಿಜಯ್ ಅವರನ್ನು ಇಂದಿನ ಈ 15ನೇ ವರ್ಷದ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಕಾರ್ಯಕ್ರಮದಲ್ಲಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಇಲ್ಲಿ ನೆರೆದಂತಹ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ನೀಡುತ್ತಿದ್ದೇನೆ. ಇಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಇಷ್ಟೊತ್ತು ಈ ಸನ್ಮಾನ ಕಾರ್ಯಕ್ರಮದ ಪಟ್ಟಿಯನ್ನು ಹಾಗೂ ಸ್ವಾಗತ ಭಾಷಣ ಇಂತಹ ಎಲ್ಲ ಕಾರ್ಯವನ್ನು ಮಾಡಿದಂತಹ ಕಿರಣ್ ಕುಮಾರ್ ಇವರಿಗೆ ನಮ್ಮ ಅಕಾಡೆಮಿಯ ವತಿಯಿಂದ ಒಂದು ವಿಶೇಷವಾದಂತಹ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಯಾಕೆಂದರೆ ಸದ್ರಿಯವರು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಟ್ರಸ್ಟಿಗಳು, ಉತ್ತಮ ಗಾಯಕರು ಹೌದು. ಅಖಿಲ ಭಾರತ ಮುಂಡಾಲ ವೇದಿಕೆ ಎಂಬ ಸಂಸ್ಥೆಯನ್ನು ಅವರು ಅದರಲ್ಲಿ ಸ್ಥಾಪಕಾಧ್ಯಕ್ಷರಾಗಿದ್ದಾರೆ. ಇವರಿಗೆ ಅಕಾಡೆಮಿ ವತಿಯಿಂದ ಒಂದು ವಿಶೇಷ ಸನ್ಮಾನ.
ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ 15ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶಾಸಕರು, ನಮ್ಮ ಸಂಸ್ಥೆಗೆ ನಿರಂತರವಾಗಿ ಸಹಕಾರ ಮಾಡುವಂಥ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ ಸರ್ ಅವರು ಆಗಮಿಸಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ರವರು ಅವರ ಕಾರ್ಯನಿಮಿತ್ತ ತುಂಬ ಬ್ಯುಸಿ ಇದ್ದರೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸ್ತಾರೆ. ಅವರನ್ನು ನಮ್ಮ ಅಕಾಡೆಮಿ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತ ನಮ್ಮ ಸ್ಥಾಪಕರಾದಂಥ ಉತ್ತಮ್ ಕುಮಾರ್ ಕೊಡಿಯಾಲ್ ಬೈಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀ ಮೋಹನಂಗ ಸ್ವಾಮಿ ಇವರು ಎರಡು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶೋಭೆ ತಂದಿರುವಂಥ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲರಿಗೂ ವಂದಿಸುತ್ತಾ ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯತಃ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಚಿಂತಕ. ಆದರೂ ಈ ಸಂಗೀತ ಪ್ರತಿದಿನ ನನ್ನನ್ನು ಸೆಳೀತಾ ಇರ್ತದೆ. ಹೆಚ್ಚಿನ ಅಂಶ ರಾತ್ರಿ ಹೊತ್ತಿಗೆ ಯಾವುದಾದ್ರೂ ಒಂದು ಸಂಗೀತ, ನೃತ್ಯ ನೋಡುವ ಒಂದು ಹವ್ಯಾಸ ನನಗಿದೆ. ಓದು ಕಡಿಮೆಯಾದಾಗ ಸಂಗೀತ ನನ್ನ ಬದುಕಿನ ಪಾಠ. ಆದರೂ ಈ ಸಂಗೀತ ಒಂದು ಅಕಾಡೆಮಿ ಮಾಡಿಕೊಂಡು ಕಳೆದ ಒಂದು 15 ವರ್ಷಗಳಿಂದ ನಮ್ಮ ಉತ್ತಮ್ ಕುಮಾರ್ ಇದರಲ್ಲಿ ತೊಡಗಿಸಿಕೊಂಡಿರುವುದು ನನಗಂತೂ ತುಂಬ ಸಂತೋಷ. ನಮ್ಮಲ್ಲೂ ಈ ಸಂಗೀತ ಅಕಾಡೆಮಿಯ ಬಗ್ಗೆ 1-2 ವರ್ಷ ಕ್ಲಾಸನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಗೀತ ಮನುಷ್ಯನ ಬದುಕಿಗೆ ತುಂಬ ಅತ್ಯಂತ ಅಗತ್ಯ. ಇಂದಿನ ಜಂಜಾಟ ಬದುಕಿನಲ್ಲಿ ಸಂಗೀತ, ನೃತ್ಯ ಕಲೆಗಳು, ವಿವಿಧ ಕಲಾ ಪ್ರಕಾರಗಳು ಭಾಳಷ್ಟು ಅವಶ್ಯಕತೆ ಇದೆ. ಅಂದರೆ ಓದುವಿನ ಜನಸಂಖ್ಯೆ ಕಡಿಮೆ ಆಗುತ್ತಾ ಬಂದಂತೆ ನಮ್ಮ ಈ ಜಂಜಾಟ ಬದುಕಿಗೆ ಮುದ ಕೊಡುವಂಥದ್ದು ಸಂಗೀತ. ಈ ನಿಟ್ಟಿನಲ್ಲಿ ಅದರಲ್ಲೂ ಶಾಸ್ತ್ರೀಯ ಸಂಗೀತ ಈ ತಳ ಸಮುದಾಯದ ಜನರಿಗೆ ಅದನ್ನು ನೆನೆಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಕೇವಲ ಬೆರಳಿಕೆಯಷ್ಟು ಜನರು ಈ ಶಾಸ್ತ್ರೀಯ ಸಂಗೀತ ಕಲಿತವರು. ಅದರಲ್ಲೂ ಒಂದು ಮೇರು ಪರ್ವತಕ್ಕೇರಿದಂಥ ಕಾಂತ ಪ್ರಕಾಶ್ ಏನೋ ಅವರನ್ನು ನಾನು ನೋಡಿರಲಿಲ್ಲ. ಆದರೆ ಅವರ ತಮ್ಮ ನಮ್ಮ ಉತ್ತಮ್ ಕುಮಾರ್ ಅವರು ನಮ್ಮ ಸಂಸ್ಥೆಯಿಂದ ಸನ್ಮಾನಿಸಿದ್ದೆವು. ಅಂದರೆ ಈ ಒಂದು ಸಂಗೀತದ ಒಂದು ಸೆಳೆತ ಅದಕ್ಕೆ ಜಾತಿ, ಧರ್ಮ, ಬಣ್ಣ ಯಾವುದಿಲ್ಲ. ಅದೆಲ್ಲ ಅದನ್ನು ಮೀರಿ ಬೆಳೆಯುತ್ತದೆ. ಅದಕ್ಕೆ ಯಾವುದೂ ತಡೆಗೋಡೆಗಳಿಲ್ಲ. ಈ ಸಂಗೀತ ಮತ್ತು ಕಲೆ ಇದೊಂದು ಅತ್ಯಂತ ಪವಿತ್ರವಾದಂಥ ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಯಾರು ತೊಡಗಿಸಿಕೊಳ್ತಾನೆ ಅವ ತುಂಬ ಸಂತೋಷವಾಗಿರ್ತಾನೆ ಎಂಬುದು ನನ್ನ ನಂಬಿಕೆ. ಯಾಕೆಂದರೆ ಇದು ಅಡೆತಡೆಗಳಿಲ್ಲದ ಒಂದು ಗೋಡೆ. ಇದು ಶಾಂತವಾಗಿರುತ್ತೆ. ತುಂಬ ಅದರ ವೇಗ, ಅದಕ್ಕೆ ಇತಿಮಿತಿಗಳಿಲ್ಲ. ಆದ್ದರಿಂದ ಈ ಸಂಗೀತ ನನ್ನನ್ನು ಬಹಳಷ್ಟು ಸೆಳೆದಿದೆ. ಸಂಗೀತ ಮತ್ತು ನೃತ್ಯ, ಉದಾಹರಣೆಗೆ ನನ್ನ ಧರ್ಮಪತ್ನಿ ಒಬ್ಬಳು ಸಂಗೀತ, ಅವರು ಯಾವಾಗಲೂ ಹಾಡ್ತಾರೆ, ಹಾಡುಗಾರಿಕೆಗೆ. ಅದಕ್ಕಾಗಿ ನಾನು ಹೇಳುವುದಿದೆ, ಯಾರಿಗಾದರೂ ತುಂಬ ಗೊಂದಲಮಯ ಆದಾಗ, ತುಂಬ ಬದುಕಿನಲ್ಲಿ ಸಂಕಷ್ಟ ಆದಾಗ ನೀವು ಮೊದಲು ಸಂಗೀತವನ್ನು ನೋಡಿ, ಸಂಗೀತಕ್ಕೆ ಆಲಿಸಿ ಅಂತ. ಯಾಕೆಂದರೆ ಸಂಗೀತ ನಮ್ಮ ಬದುಕಿಗೆ ಅತ್ಯಂತ ಅವಶ್ಯಕತೆ ಎಂದು ಭಾವಿಸ್ತೇನೆ. ಮತ್ತು ನಮ್ಮ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಉತ್ತಮ್ ಕುಮಾರ್ 15 ವರ್ಷಗಳು ನಡೆಸಿಕೊಂಡು ಬಂದಿರುವುದು ನಿಜವಾಗೂ ಶ್ಲಾಘನೀಯ. ಅವರಿಗೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಒಂದು ಇಲ್ಲಿ ಬಂದು ಉಪಸ್ಥಿತರು ಮಾತ್ರ ಅಲ್ಲ, ಎಲ್ಲರನ್ನು ಸನ್ಮಾನಿಸಿದ್ದು ಇದೊಂದು ದೊಡ್ಡ ಒಂದು ವಿಚಾರ. ಯಾಕೆಂದರೆ ನಾನು ಈ ಒಂದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೋದಾಗ ಸಹ ಈ ಒಂದು ಸಂಗೀತದ ಒಂದು ವಿಶೇಷ. ಯಾಕೆಂದರೆ ನಾನು ಹಿಂದೆ ನಮ್ಮ ಆಕಾಶವಾಣಿ ಪ್ರಾರಂಭ ಆದಾಗ ಮಂಗಳೂರು ಪುರಸಭೆಯಲ್ಲಿ ಪ್ರಾರಂಭ ಆಯಿತು ಈ ಒಂದು ಸಂಗೀತ ಕಾರ್ಯಕ್ರಮ. ಅಲ್ಲಿ ಹೋದಾಗ ನನಗೆ ಅನಿಸಿತ್ತು, ಎಲ್ಲಲ್ಲಿ ಕೂತ್ಕೊಂಡವರೆಲ್ಲರ ಬಾಯಲ್ಲಿ ಬಂದದ್ದೇನೆಂದರೆ
ಒಂದು ಎರೆಗಾವಿಯ ಅವನ್ಪುನ ಅಂದರೆ ಯಾರಿಗಿಷ್ಟ ಇಲ್ಲ, ಅಂದರೆ ಈ ಶಾಸ್ತ್ರೀಯ ಸಂಗೀತವನ್ನು ಕೇಳುವ ಒಂದು ವ್ಯವಧಾನ ಯಾರಲ್ಲೂ ಇಲ್ಲ. ಆ ಥರ ಆ ಮಂಗಳೂರು ಆಕಾಶವಾಣಿ ಓಪನ್ ಆದಾಗ ಅಲ್ಲಿ ಟೌನ್ ಹಾಲಲ್ಲಿ ಒಳಗೆ ಬಂದವರೆಲ್ಲ ಒಬ್ಬೊಬ್ಬರು ಎದ್ದುಕೊಂಡು ಹೋಗ್ತಾಯಿದ್ರು. ಆದರೆ ಅದರ ಒಮ್ಮೆ ಹುಚ್ಚಿ ಹಿಡಿದ್ರೆ ಅದರಿಂದ ನಾವು ಹೊರಬರೋದಿಲ್ಲ. ಅಂದರೆ ಅದು ಅಷ್ಟೊಂದು ರಸಮಯವಾದಂಥದ್ದು ಮತ್ತೊಂದು ಅಷ್ಟೊಂದು ಅರ್ಥಪೂರ್ಣವಾಗಿರುವಂಥ ಒಂದು ವಿಚಾರ. ಆದ್ದರಿಂದ ಈ ಒಂದು ಸಂಗೀತ ಅಕಾಡೆಮಿ ಇನ್ನೂ ಬೆಳಗಲಿ, ತುಂಬ ಮಂದಿ ಶಿಷ್ಯವೃಂದರನ್ನು ಸೃಷ್ಟಿ ಮಾಡಲಿ, ಈ ಗೊಂದಲಮಯ ವಾತಾವರಣ ಬದುಕಿಗೆ ಅದೊಂದು ಸೊಗಸಾದಂಥ ಒಂದು ಸವಿಯಾದಂಥ ಊಟವನ್ನು ಕೊಡುವಂಥ ಒಂದು ಕಾರ್ಯಕ್ರಮವಾಗಿ ಬೆಳೆಯಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅನ್ನು ಉದ್ದೇಶಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶ್ರೀ ವೇದವ್ಯಾಸ್ ಕಾಮತ್ ಈಗ ಮಾತನಾಡುತ್ತಾರೆ. ಸಂಗೀತ ಅಕಾಡೆಮಿ ಕೊಡಿಯಾಲ್ಬೈಲ್ ಮಂಗಳೂರು 15ನೇ ವಾರ್ಷಿಕ ಸಂಗೀತೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಕಾರ್ಯಕ್ರಮದ ದೀಪೋದ್ಘಾಟನೆಯನ್ನು ನೆರವೇರಿಸಿದಂಥ ಶ್ರೀಮತಿ ವೇದ ವಿಶ್ವನಾಥ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶ್ರೀಮತಿ ಜಯಲಕ್ಷ್ಮಿ ಚಂದ್ರಕಾಂತ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿ ವೆಂಕಟೇಶ್ ಅವರೇ, ಡಾಕ್ಟರ್ ಭಾನು ವಿಟಿ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಆದರಣೀಯ ಶ್ರೀ ಮೋಹನಂಗಯ್ಯ ಸ್ವಾಮಿಯವರೇ, ಉಪಸ್ಥಿತ ಪ್ರದೀಪ್ ಕಾಪಿಕಾಡ್ ಅವರೇ, ನಿತಿನ್ ಕುಮಾರ್ ಬಿ ಕೆ ಅವರೇ, ಅದೇ ರೀತಿ ಉಪಸ್ಥಿತ ಅಧ್ಯಕ್ಷರಾಗಿರುವಂಥ ಶೇಖರ್ ಬೆಂಗ್ರೆ ಅವರೇ, ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ಆದರಣೀಯ ಗೌರವಾನ್ವಿತ ಜೆ ಉತ್ತಮ್ ಕುಮಾರ್ ಕೊಡಿಯಾಲ್ಬೈಲ್ ಅವರೇ, ಅದೇ ರೀತಿ ಉಪಸ್ಥಿತ ಶ್ರೀ ದಯಾಕರ್ ಭಟ್ ಅವರೇ, ಉಪಸ್ಥಿತ ಕಿರಣ್ ಕುಮಾರ್ ಕೊಡಿಯಾಲ್ಬೈಲ್ ಅವರೇ, ಆತ್ಮೀಯ ಗೌರವಾನ್ವಿತ ಶ್ರೀವರ್ಷ ಶರ್ಮರೇ, ಉಪಸ್ಥಿತ ಯಶವಂತ ಡಿ ಕುದ್ರೋಳಿ ಅವರೇ, ಅಶ್ವಿನ್ ಕುಮಾರ್ ಉರ್ವ ಅವರೇ, ಮಿಥುನ್ ಕುಮಾರ್ ಉರ್ವ ಅವರೇ, ಅದೇ ರೀತಿ ಉಪಸ್ಥಿತ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ರಮೇಶ್ ಕಂಡೆಟ್ ಅವರೇ, ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಕಿರಣ್ ರೈ ಅವರೇ, ಉಪಸ್ಥಿತ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಉಪಸ್ಥಿತ ಆದರಣೀಯ ಈ ಒಂದು ಅಕಾಡೆಮಿಯ ಎಲ್ಲ ಹಿತೈಷಿಗಳೇ,
ಸೇರಿರುವಂಥ ಭಗವತ್ ಭಕ್ತರೇ, ಪ್ರಪ್ರಥಮವಾಗಿ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ 15 ವರ್ಷ ಈ ಒಂದು ವಾರ್ಷಿಕ ಸಂಗೀತೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಭಾಳ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೊಂದು ಅಕಾಡೆಮಿ ನಡೆಸಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ, ಸತತ ಪರಿಶ್ರಮ ಇದೆ, ನಿರಂತರವಾದಂಥ ಪರಿಶ್ರಮ, ನಿರಂತರವಾದಂಥ ಚಿಂತನೆ ಒಂದಿಗೆ ಇವತ್ತು ಅಕಾಡೆಮಿ ಭಾಳ ಯಶಸ್ವಿಯಾಗಿ ಕಳೆದ 15 ವರ್ಷದಿಂದ ನಡೆಸಬೇಕು ಅಂತೇಳಿ ಆದರೆ ಹಗಲು ಇರಳು ಇದಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು. ಇವತ್ತು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಅಂತೇಳಿ ಆದರೆ ಇವತ್ತು ಒಂದು ಉತ್ತಮ್ ಕುಮಾರ್ ಅವರು ಭಾಳ ಒಳ್ಳೆಯ ಒಂದು ಆಕಾಶವಾಣಿ ಕಲಾವಿದರಾಗಿ ಮಂಗಳೂರು ಭಾಗದಲ್ಲಿ ಹುಟ್ಟಿ ಬಂದು ಭಾಳ ಅಭೂತಪೂರ್ವವಾದಂಥ ಸಾಧನೆ ಮಾಡಿ 10 ಯುವಕರಿಗೆ ಪ್ರೇರಣಾದಾಯಕವಾದಂಥ ವಿಚಾರಗಳನ್ನು ಹೇಳ್ತಾ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅಕಾಡೆಮಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರು ಭಾಗದ 10 ಮಹನೀಯರಿಗೆ 10 ಯಶಸ್ವಿಯಾಗಿ ತನ್ನ ಜೀವನವನ್ನು ನಡೆಸಿಕೊಂಡು ಭಾಳ ದೊಡ್ಡ ರೀತಿಯಲ್ಲಿ ಸಾಧನೆ ಮಾಡಿದಂಥ ಹಲವು ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯವನ್ನು ಮಾಡಿದಿರಿ. ಹಾಗಾಗಿ ಅವರು ಗುರುತಿಸಿದಾಗ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಬೇಕು, ಇನ್ನಷ್ಟು ಸಾಮರ್ಥ್ಯ ಬರಬೇಕು, ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಸಮಾಜದ ಕೊಡುಗೆಯನ್ನು ಮಾಡಬೇಕು ಅಂತ ಒಂದು ಚಿಂತನೆ ಬರಬೇಕು ಅಂತ ಹೇಳೋ ಕಾರಣ ಇವತ್ತು ಈ ಅಕಾಡೆಮಿ 14-15 ಜನರಿಗೆ ಗುರುತಿಸಿ ಸನ್ಮಾನವನ್ನು ಮಾಡಿದೆ. ಅದರಲ್ಲಿ ಕೂಡ ನಮ್ಮ ಭಾಳ ಆತ್ಮೀಯರಾಗಿರುವಂಥ BR ಹೃದಯನಾಥ್ ಅವರು ನನ್ನ ಬಹಳ ದೊಡ್ಡ ಗೌರವಾನ್ವಿತ ಬಂಧುವರು, ಅವರನ್ನು ಸೇರಿಸ್ಕೊಂಡು ಜಯಂತ್ ಬೋಳೂರು ಅವರು ಕೂಡ ಭಾಳ ವಿಶೇಷವಾಗಿ ಕೊಡುಗೆ ಕೊಟ್ಟವರು. ಅದೇ ರೀತಿ ಸಂಜೀವ್ ಚೇಳಾರು, ಬಿ ವೆಂಕಟೇಶ್ ಅವರು, ಭಾನು ವೀಟಿ ಅವರು, ಡಾಕ್ಟರ್ ನಯನಾ ಅತ್ತಾವರವರು, ಶೇಖರ್ ಬೆಂಗ್ರೆ ಅವರು, ಅದೇ ರೀತಿ ಜಯ ಕೊಡಿಯಾಲಬೈಲ್ ಅವರು, ಆನಂದ ಕೊಡಿಯಾಲಬೈಲ್ ಅವರು, ವಿಜಯ ಆಳ್ವ ಅವರು, ಮಂಜುನಾಥ್ ಮಲ್ಯ ಅವರು, ಉದಯ್ ಕುಮಾರ್ ವೈ ಕಟಪಾಡಿ, ಶಿವಾನಂದ್ ಅವರು, ಕೇಶವ್ ಕೋಡಿಕಲ್ ಅವರು, ಲಕ್ಷ್ಮಣ್ ಉರ್ವ ಅವರು, ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿದಂಥ ಮಹನೀಯರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರನ್ನು ನೆನಪಿಸಿಕೊಳ್ಬೇಕು. ಅವರು ಮಾಡಿದಂಥ ಸಾಧನೆಯನ್ನು ಮುಂದಿನ ಪೀಳಿಗೆ, ಸಮಾಜದ ಬಂಧುಗಳಿಗೆ ತೋರಿಸಬೇಕು ಅಂತೇಳಂಥ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಬಂಧುಗಳ ಹತ್ರ ನಾನು ಅವರಿಗೆ ಶುಭವನ್ನು ಕೋರಿಸ್ತೇನೆ. ನಿಮಗೆ ಅಭಿನಂದನೆಗಳು. ಇನ್ನು ಮುಂದಿನ ನಿಮ್ಮ ಜೀವನ ಯಶಸ್ಸಾಗಲಿ. ಇನ್ನು ಮುಂದೆ ಮಾಡುವಂಥ ಎಲ್ಲ ಕಾರ್ಯ ತಮಗೆ ಇನ್ನಷ್ಟು ಶಕ್ತಿ, ಸಾಮರ್ಥ್ಯ ಭಗವಂತ ದೈವದೇವರುಗಳು ಕೊಡಲಿ ಅಂತೇಳುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಇವತ್ತು ಈ ಭಾಳ ದೊಡ್ಡ ರೀತಿಯಲ್ಲಿ ತಮಗೆಲ್ಲ ಸನ್ಮಾನ ಮಾಡುವಾಗ ನಾನು ಉಪಸ್ಥಿತ ಇರಬೇಕಿತ್ತು. ನಾನು ನಾಳೆ ಬೆಂಗಳೂರಿಗೆ ನಿರ್ಗಮಿಸಬೇಕು, ಯಾಕಂದರೆ ನಾಡಿನಿಂದ ಅಧಿವೇಶನ. ಇವತ್ತು ರಕ್ಷಾಬಂಧನ ಕಾರ್ಯಕ್ರಮ, ನಿನ್ನೆ ಏನಿತ್ತು ವರಮಹಾಲಕ್ಷ್ಮಿ ವ್ರತ, ಹೀಗೆ 10 ಕಾರ್ಯಕ್ರಮದ ಮಧ್ಯದಲ್ಲಿ ಹೇಳಿದಲ್ಲೆಲ್ಲ ಹೋಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಸಮಯದ ಅವಕಾಶಗಳು ಕಡಿಮೆ ಆದ ಕಾರಣ, ಆದರೂ ನಾನೊಂದು ಉತ್ತಮ್ ಕುಮಾರ್ ಅವರ ಅಭಿಮಾನಿ. ಮಂಗಳೂರು ಕಂಡಂಥ ಒಂದು ಶ್ರೇಷ್ಠ ಕಲಾವಿದ ಯಾರು ಅಂತ ಕೇಳಿದರೆ ಅದು ಉತ್ತಮ್ ಕುಮಾರ್ ಅಂತ ಹೇಳ್ತೇನೆ, ಅವರ ಅಭಿಮಾನಿ ನಾನು. ನೀವು ಹೇಳಿದರೆ ನಮ್ಮಲ್ಲ, ನಾನು ಪ್ರಾರಂಭದಲ್ಲಿ ರಾಜಕಾರಣದ ವ್ಯವಸ್ಥೆಯಲ್ಲಿ ಬಂದಾಗ ಒಂದು ಕಡೆಯಲ್ಲಿ ಉತ್ತಮ್ ಕುಮಾರ್ ಅವರ ಅವರ ಗಾಯನ ಆಗ್ತಾಯಿತ್ತು. ನಾನು ನೋಡಿದಾಗ ನನಗೆ ಭಾಳ ಗಡಿಬಿಡಿಲಿದ್ದೆ ನಾನು. ಆದರೂ ಕೂತ್ಕೊಂಡು ಅವರು ಆಡಿದಂಥ 3 ಭಜನೆಯನ್ನು ಕೇಳಿಸ್ಕೊಂಡಾಗ ಉತ್ತಮ್ ಕುಮಾರ್ ಅವರು ಒಂದು ಭಾಳ ದೊಡ್ಡ ರೀತಿಯಲ್ಲಿ ಸಾಧಕರಾಗ್ತಾರೆ ಅಂಥೇಳಿ ಕಳೆದ ಒಂದು 15-20 ವರ್ಷದಿಂದ ಅವರನ್ನು ಪ್ರಾರಂಭದಲ್ಲಿ ನೋಡಿದಾಗ ನಾನು ನೆನೆಸ್ಕೊಂಡೆ. ತದನಂತರದ ಅವರ ಸಾಧನೆಗಳನ್ನು ನೋಡ್ತಾ ಹೋದಾಗ ನನಗೆ ಮನಸ್ಸಿಗೆ ಕಂಡು, ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ನನಗೆ ಮನಸ್ಸಿಗೆ ಕಂಡು ಉತ್ತಮ್ ಕುಮಾರ್ ಅವರನ್ನು ಕರೆದು, ಉತ್ತಮ್ ಕುಮಾರ್ ಅವರೇ ಈ ಹಿಂದೆ ನಾನು ಅವರಿಗೆ ಹೇಳಿದೆ, ನೀವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮುಂದಿನ ದಿನ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ತಮ್ಮ ಅರ್ಜಿಯನ್ನು ಹಾಕಿ ನಾನು ರೆಕಮೆಂಡ್ ಮಾಡಿಸಿ ನಮ್ಮ ಸರ್ಕಾರ ಇರುವಾಗ ಅವರಿಗೆ ಕೊಡಿಸ್ತೇನೆ ಅಂತೇಳಿ ಮಾತನ್ನು ಹೇಳಿ ಅದನ್ನು ತೊಲಗಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಆದರೆ ನನ್ನ ಪ್ರಯತ್ನ ಅಂತ ನಾನು ಹೇಳಲ್ಲ. ಅದಕ್ಕೆ ಉತ್ತಮ್ ಕುಮಾರ್ ಅವರು ಅವರ ತಾಕತ್ತಿನಿಂದ ಅವರಿಗೆ ಸಿಕ್ಕಿದೆ ಅಂತೇಳಿ ನಾನು ಹೇಳ್ತೇನೆ. ಒಂದು ಉತ್ತಮ್ ಕುಮಾರ್ ಅವರು ಒಂದು ವೇದಿಕೆ ಮುಖಾಂತರ ಭಜನೆಯನ್ನು ಆಡಿದರೆ, ಮರಾಠಿ ಅಭಂಗವನ್ನು ಆಡಿದರೆ 100ಕ್ಕೆ 100 ಹೇಳ್ತೇನೆ. ನನ್ನ ಜೀವನದಲ್ಲಿ ನನಗೆ ಎಷ್ಟು ಸಮಯದ ಕೊರತೆ ಇದ್ರೂ ಕೂಡ ಒಂದು 4-5 ಅಭಂಗಗಳನ್ನು ಕೇಳೇ ಹೋಗ್ತೀನಿ ಅಂತೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೊಂದು ಒಳ್ಳೆಯ ಕಲಾವಿದ 10 ವರ್ಷಗಳಲ್ಲಿ ಮಂಗಳೂರಿನ ನಗರದ ಜನತೆ ಕಾಣಲಿಲ್ಲ ಅಂತೇಳೋದು ನಾನು ಹೇಳಬೇಕು. ಅವರ ಒಂದು ಆ ಧ್ವನಿಯನ್ನು ಕಂಡಾಗ, ಆ ಧ್ವನಿಯಲ್ಲಿರುವಂಥ ತಾಕತ್ತನ್ನು ಕಂಡಾಗ, ಇಂಥ ಕಲಾವಿದರ ಮುಖಾಂತರ ನಡೆಯುವಂಥ ಈ ಅಕಾಡೆಮಿಕ್ಗಳು
ಮುಂದಿನ ದಿನಗಳಲ್ಲಿ ನಡೆಯುವಂಥ ಈ ವಿದ್ಯಾರ್ಥಿಗಳು ಬಹಳ ದೊಡ್ಡ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳೋದು ನಾನು ಇವತ್ತು ಎದೆತಟ್ಟಿ ಹೇಳಬಲ್ಲೆ. ಹಾಗಾಗಿ ಒಂದು ಸಾಧನೆ ಬಹಳ ಅಪ್ರತಿಮವಾಗಿ ಕೊಡುಗೆಗಳು. ಉತ್ತಮ್ ಕುಮಾರ್ ಇರ್ಬೋದು, ಇನ್ನೊಂದು ನಮ್ಮ ಬಹಳ ಆತ್ಮೀಯರ ನಮ್ಮ ಭಟ್ರ ಮಗ ಅವರು ದಯಾಕರ್ ಭಟ್ರು, ಬಹಳ ಸಣ್ಣದಿಂದ ನೋಡಿದ್ದೇನೆ ನಾನು ಅವರಿಗೆ. ದಯಾಕರ್ ಭಟ್ರನ್ನ ಬಹಳ ಸಣ್ಣ ವಯಸ್ಸಿನಲ್ಲಿ ಅವರು ಸಣ್ಣ ಶಾಲೆಗೆ ಹೋಗುವಾಗ ಚಡ್ಡಿ ಹಾಕಿ ಹೋಗುವಾಗ ನೋಡಿದ್ದೇನೆ ಅವರು. ಎಲ್ಲಿದ್ದಾರೆ ಅವರು? ಅಲ್ಲಿದ್ದಾರೆ. ಯಾಕಂತೇಳಿದ್ರೆ ಅವರ ತಂದೆಯವರು ನಮ್ಮ ಭಾಳ ಅರ್ಚಕರು, ನಮಗೆ ಭಾಳ ಗೌರವ ಇದೆ. ನನಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದಂಥ ಅರ್ಚಕರ ಕುಟುಂಬದವರು ಅವರು. ಹಾಗಾಗಿ ದಯಾಕರ್ ಭಟ್ರು ಪ್ರಾರಂಭದಲ್ಲಿ ಸಂಗೀತದಲ್ಲಿ ಭಾಳ ಸಣ್ಣವರಿರುವಾಗ ಅವರು ಕೂಡ ಯಾವಾಗ ಅವರು ಉತ್ತಮ್ ಕುಮಾರ್ ಒಂದಿಗೆ ಸೇರಿಕೊಂಡ್ರು, ಯಾವಾಗ ಬೇರೆ ಬೇರೆ ರೀತಿಯ ಕೊಡುಗೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಭಾಳ ಅವರು ಕೂಡ ಪರಿಶ್ರಮ ಮಾಡ್ತಾರೆ. ಹಾಗಾಗಿ ಇಂಥ ಕಲಾವಿದರ ತಂಡ, ಇಂಥ ಮಹನೀಯವಾಗಿ ಕೊಡುಗೆ ಕೊಡುವಂಥ ತಂಡ, ಅದರಲ್ಲಿ ಕೂಡ ನನಗೆ ಭಾಳ ಖುಷಿ ಏನು ಅಂತ ಕೇಳಿದರೆ ಆ ಕೊಡಿಯಾಲ ಬೈಲಿನ ಪರಿಸರ. ದೇವಪ್ಪ ಕುದ್ರೋಳಿಯವರು ಅವತ್ತು ಆ ಮನೆಗಳಿಗೆ ಹೋಗಿ ಭಜನೆ ಮಾಡ್ತಾ ಭಾಳ ದೊಡ್ಡ ರೀತಿ ಕೊಡುಗೆಯನ್ನು ಕೊಟ್ಟಂಥ ಆ ಪರಿಸರದಿಂದ ಹುಟ್ಟಿ ಬಂದಂಥ ಹತ್ತಾರು ಕಲಾವಿದರು ಇವತ್ತು ಆ ತಬಲಾ ವಾದಕರಿರ್ಬೋದು, ಹಾರ್ಮೋನಿಯಂ ಇರ್ಬೋದು, ಭಜನಾದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನನಗೆ ಖುಷಿ ಆಗ್ತಾ ಇದೆ. ಏನು ಅಂತ ಕೇಳಿದರೆ ಅವರ ಸುಪುತ್ರ ಯಶವಂತ ಡಿ ಕುದ್ರೋಳಿ ಅವರು ಕೂಡ ಅದರಲ್ಲಿ ಜೋಡಿಸ್ಕೊಂಡಿದ್ದಾರೆ. ಹೀಗೆ ಹತ್ತಾರು ಕಲಾವಿದರು ಜೋಡಿಸ್ಕೊಳ್ತಾ ನಾನು ಕೂಡ ವಿಶೇಷವಾಗಿ ಭಜನೆ ಇರ್ಬೋದು, ನಾನು ಕೂಡ ವಿಶೇಷವಾಗಿ ಆ ಒಂದು ಮರಾಠಿ ಅಭಂಗಗಳನ್ನು ಬಹಳಷ್ಟು ನನಗೆ ಜೀವನದಲ್ಲಿ ನನ್ನ ಒಂದು ದೊಡ್ಡ ರೀತಿಯಲ್ಲಿ ನಾನು ಅದರದೊಂದು ಮರಾಠಿ ಅಭಂಗಗಳಿಂದ ಹಿಡಿದು ಮರಾಠಿ ಭಜನೆಗಳನ್ನು ಕೇಳುವಂಥ ಭಾಳ ದೊಡ್ಡ ರೀತಿಯ ಹವ್ಯಾಸ ಮತ್ತು ನನಗೆ ಅದರಿಂದ ಒಂದು ವಿಶೇಷವಾದಂಥ ಭಕ್ತಿ ಇದೆ. ನಾನು ಈ ಹಿಂದೆ ಬೇರೆ ಬೇರೆ ಕಡೆ ಹೋದಾಗ ಇವತ್ತು ಮಂಗಳೂರು ಎಷ್ಟರ ಮಟ್ಟಿಗೆ ಕೊಡುಗೆ ಕೊಟ್ಟಿದೆ ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಇವತ್ತು ನೀವು ಹೇಳ್ತಿರೋ ಗೊತ್ತಿಲ್ಲ, ಮಂಗಳೂರಿನಲ್ಲಿ ರಾಮಣ್ಣ ಪೈ ಅಂತೇಳಿ ಕುಟುಂಬಸ್ಥರಿದ್ದರು. ಭೀಮ್ಸನ್ ಜೋಶಿ ಅವರು ಯಾರ ಮನೆಯಲ್ಲಿ ಇದ್ದರು ಅಂತ ಹೇಳಿದ್ರೆ 1 ವರ್ಷ ರಾಮಣ್ಣ ಪೈ ಅವರ ಕುಟುಂಬ ಮನಸ್ಸಲ್ಲಿದ್ದರು ಕಾರ್ಶೀಟ್ನಲ್ಲಿ. 1 ವರ್ಷದಲ್ಲಿ ಹಲವಾರು ಬಾರಿ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದಲ್ಲಿ ಅವರು ದೇವರ ಸೇವೆಯನ್ನು ಮಾಡಿದ್ದನ್ನು ಉದಾಹರಣೆ ದಾಖಲೆಗಳಿದೆ ನಮ್ಮ ಹತ್ರ. ಹಾಗಾಗಿ ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಮಂಗಳೂರಿನ ಕರಾವಳಿಯ ತುಳುನಾಡಿನ ಮಣ್ಣು ಇದರ ವಿಶಿಷ್ಟತೆ ಏನಂತ ಕೇಳಿದ್ರೆ, ದೇವರು ದೈವ ಈ ವ್ಯವಸ್ಥೆಗಳಲ್ಲಿ ವಿಶಿಷ್ಟತೆ ಹೇಗಿದೆ ಅಂತ ಕೇಳಿದ್ರೆ, ಇಲ್ಲಿ ಬೆಳೆದಂಥ ಇಲ್ಲಿಯ ಭಾಳ ದೊಡ್ಡ ರೀತಿಯ ವ್ಯವಸ್ಥೆಗಳು, ಭಾಳ ಅಭೂತಪೂರ್ವವಾಗಿ ಬೆಳೆಯುವಂಥ ಅವಕಾಶಗಳು, ಅವರ ಪ್ರಯತ್ನಗಳು, ಅವರ ಪರಿಶ್ರಮಗಳು ಭಾಳ ದೊಡ್ಡ ರೀತಿಯ ಸಾಧನೆಗಳು ಮಾಡುವಂಥ ರೀತಿಯಾಗಿದೆ. ಹಾಗಾಗಿ ಇವತ್ತು ತಮ್ಮೆಲ್ಲರ ದೊಡ್ಡ ರೀತಿಯ ಒಂದು ಅಕಾಡೆಮಿಯನ್ನು ನಡೆಸ್ಕೊಳ್ಬೇಕು, ಇನ್ನಷ್ಟು ವ್ಯವಸ್ಥೆಗಳಾಗಬೇಕು, ಅಕಾಡೆಮಿಗೆ ಒಂದು ಸ್ವಂತ ಜಾಗ ಆಗಬೇಕು, ಅಕಾಡೆಮಿಗೆ ಕಟ್ಟಡ ಆಗಬೇಕು, ಅಕಾಡೆಮಿ ಮುಖಾಂತರ ಇನ್ನಷ್ಟು ಸಂಗೀತದ ವ್ಯವಸ್ಥೆಗಳಲ್ಲಿ ಹುಡುಗರಿಗೆ, ಯುವಕರಿಗೆ ಆ ಸಂಗೀತ ಈ ರೀತಿಯ ಮಾರ್ಗದರ್ಶನ ಇನ್ನಷ್ಟು ಭಕ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ವ್ಯವಸ್ಥೆಗಳಾಗಬೇಕು. ನಾನು ಹೇಳ್ತೇನೆ, ಈ ಸಂದರ್ಭದಲ್ಲಿ ಹೇಳ್ತೇನೆ, ಇನ್ನು ಮುಂದಿನ ದಿನಗಳಲ್ಲಿ ತಮ್ಮೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಸೇರಿಕೊಂಡು ತಮ್ಮ ಅಕಾಡೆಮಿಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡು. ಯಾಕೆ ಅಂತ ಕೇಳಿದರೆ, ಇವತ್ತು ಬೇರೆ ಬೇರೆ ರೀತಿಯ ಸಹಕಾರಗಳು ಸರ್ಕಾರದಿಂದ ಇರ್ಬೋದು, ಸಾರ್ವಜನಿಕರಿಂದ ಇರ್ಬೋದು ಪಡ್ಕೊಂಡು ಆ ಅಕಾಡೆಮಿಗೆ ಯಾವ ರೀತಿಯಲ್ಲಿ ಅದಕ್ಕೆ ತಮಗೆ ಶಕ್ತಿಯನ್ನು ತುಂಬಿಸಬೇಕು, ಒಂದು ಶಾಸಕನಾಗಿ ನಾನು ತುಂಬಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಈ ಅಕಾಡೆಮಿಯ 15ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 100ಕ್ಕೆ 100 ಎಲ್ಲೋ ಒಂದು ಕಡೆ ಸರ್ಕಾರಿ ಜಾಗ ಇರ್ಬೋದು, ಅದು ಎಲ್ಲೋ ಒಂದು ಕಡೆ ಯಾವುದು ಪ್ರೈವೇಟ್ ಜಾಗ ಇದ್ರೂ ಕೂಡ ಅದನ್ನು ತಮ್ಮ ಅಕಾಡೆಮಿಯೊಂದಿಗೆ ಜೋಡಿಸ್ಕೊಳ್ಳುವಂಥದ್ದು ರೀತಿಯಲ್ಲಿ ಯಾವ ರೀತಿಯ ಪ್ರಕ್ರಿಯೆಯನ್ನು ಮಾಡಬೇಕು ಅದಕ್ಕೆ ಶಾಸಕನಾಗಿ ನಾನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಹಾಗಾಗಿ ಭಾಳ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ಜನರು ಮಾತಾಡುವ ಹಾಗೆ ವೇದಿಕೆಯಲ್ಲಿ ಮಾತಾಡಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳು ನಮ್ಮದಲ್ಲ. ಆದರೆ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕಾದಂಥದ್ದು, ಈ ರೀತಿಯ ಸಹಕಾರಗಳನ್ನು ಕೊಡಬೇಕು. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ನಾನು ಒಂದು ಕಾಲದಲ್ಲಿ ನಾನು ಗದಗದ ಪರಿಸರದಲ್ಲಿ ಹೋದಾಗಿದ್ದಾಗ, ಗದಗದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಭಾಳ ದೊಡ್ಡ ರೀತಿಯ ಕಲಾವಿದರು ಭಾಳ ವಿಶೇಷವಾಗಿ ಅಭಂಗವನ್ನು ಹಾಡಿ ಭಾಳ ದೊಡ್ಡ ರೀತಿಯಲ್ಲಿ ಶಕ್ತಿ ತುಂಬಿದಂಥ ಭಾಳ ದೊಡ್ಡ ಮನೆಯರು ಗದಗದ ಮನೆಗಳಲ್ಲಿ ಬಂದ ಕಲಾವಿದರು ಹೊರಗಡೆ ಹೋಗಿ ಬಂದಿದ್ದಾರೆ. ನಾನು ಮಂಗಳೂರಿನ ಈ ಅಕಾಡೆಮಿ ಮುಖಾಂತರ ನನ್ನ ಭಾಳ ದೊಡ್ಡ ರೀತಿಯ ತಮಗೆಲ್ಲರಿಗೂ ಬೇಡಿಕೆ ಏನು ಅಂತ ಕೇಳಿದರೆ, ಉತ್ತಮ್ ಕುಮಾರ್ ಅವರು ಈ ಎಲ್ಲ ಜನರ ಕೊಡುಗೆಯಿಂದ ಮಂಗಳೂರು ಪರಿಸರದಲ್ಲಿ ಗದಗದಲ್ಲಿ ಯಾವ ರೀತಿಯ ಕಲಾವಿದರು ಹುಟ್ಟಿ ಹೊರಗಡೆ ಬರ್ತಾ ಇದ್ದಾರೋ ಅದೇ ರೀತಿಯ ಕಲಾವಿದರು ಮಂಗಳೂರು ಭಾಗದಲ್ಲಿ ಕೂಡ ಹುಟ್ಟಿ ಬರಲಿ, ಈ ಅಕಾಡೆಮಿ ಮುಖಾಂತರ ಹುಟ್ಟಿ ಬರಲಿ, ಒಕ್ಕೂಟದ ಮುಖಾಂತರ ಭಾಳ ದೊಡ್ಡ ಸಾಧನೆಯನ್ನು ಮಾಡಲಿ ಅಂತೇಳುವಂಥ ಮಾತನ್ನು ಹೇಳ್ತಾ ನಾನು ವಿಶೇಷವಾಗಿ ತಮಗೆ ತಡವಾಗಿ ಬಂದದಕ್ಕೆ ಕೈ ಜೋಡಿಸಿ ಕ್ಷಮೆಯನ್ನು ಯಾಚಿಸ್ತೇನೆ. ಭಜನೆ ಆಗ್ತಾ ಇರುವಂಥ ಸಂದರ್ಭ ನನಗೆ 1 ನಿಮಿಷದ ಬಿಡುವಿರಲಿಲ್ಲ. ಆದರೂ ನಾನು ಉತ್ತಮ್ ಕುಮಾರ್ ಅವರ ಭಜನೆಯನ್ನು ಎದುರುಗಡೆ ಸೀಟಲ್ಲಿ ಕೂತ್ಕೊಂಡು 3 ಭಜನೆಯನ್ನು ಕೇಳಿ ಹೋದೆ. ಸರಿಯಲ್ಲ ಸರ್? ಯಾಕೆ ಅಂತ ಗೊತ್ತಿಲ್ಲ ನನಗೆ, ಮತ್ತು ಅವ್ರಿಗೆ ಏನು ಸಂಬಂಧ ಅಂತ ಗೊತ್ತಿಲ್ಲ. ಆದರೆ ಅವರ ಅಭಿಮಾನಿ ಅಂತೇಳಿ ಒಂದು ಶಾಸಕನಾಗಿ ನಿಮ್ಮ ಅಭಿಮಾನಿ ನೀವು ಹಾಕಬಹುದು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅಂತೇಳೋ ಒಟ್ಟಿಗೆ
ಶಾಸಕರು ನನ್ನ ಅಭಿಮಾನಿ ಅಂತೇಳಿ ಹಾಕಬಹುದು ಇನ್ನು ಮುಂದಿನ ದಿನಗಳಲ್ಲಿ. ಅಷ್ಟರ ಮಟ್ಟಿಗೆ ನಿಮಗೆ ನಾನು ಅವಕಾಶಗಳನ್ನು, ಅಷ್ಟರ ಮಟ್ಟಿಗೆ ನಿಮ್ಮೊಂದಿಗೆ ನಾನು ಇದ್ದೇನೆ ಅಂತ ಹೇಳುವಂಥ ರೀತಿಯಲ್ಲಿ ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲರಿಗೂ ನನ್ನ ವಿಶೇಷವಾದಂಥ ಕೈ ಜೋಡಿಸಿ ಶಿರಬಾಗಿ ಶೇಖರ್ ಬೆಂಗ್ರೆ ಅವರು ಅಧ್ಯಕ್ಷರು ತಮಗೆ ಹೇಳ್ತೇನೆ, ಯಾವುದಾದ್ರೂ ರೀತಿಯಲ್ಲಿ ನನ್ನಿಂದ ಯಾವ ರೀತಿಯ ಕೊಡುಗೆಯನ್ನು ಕೊಡಬೇಕು, ಏನು ಮಾಡಬೇಕು ಅಂತ ನೀವು ಹೇಳಿದರೆ ನಾನು ಪೂರ್ಣ ಪ್ರಮಾಣವಾಗಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು, ಸರ್ಕಾರದಿಂದ ಹಿಡಿದು, ಮಹಾನಗರ ಪಾಲಿಕೆಯಿಂದ ಹಿಡಿದು ಯಾರ್ಯಾರ ಹತ್ರ ಹೋಗಬೇಕು, ಏನೇನು ಮಾಡಬೇಕು ಅಂತೇಳಿ ತಾವು ಹೇಳ್ತೀರಿ, ಅದನ್ನು 100ಕ್ಕೆ 100 ಮಾಡ್ತೇನೆ ಅಂತ ಹೇಳುವಂಥದ್ದು ಎದೆತಟ್ಟಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ. ನಿಮಗೆಲ್ಲರೊಂದಿಗೆ ನಾನಿದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗಿದೆ. ಇನ್ನಷ್ಟು ದೊಡ್ಡ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಾಗಲಿ. ನನಗೆ ಭಾಳ ಖುಷಿ ಏನು ಅಂತ ಕೇಳಿದ್ರೆ, ಇಲ್ಲಿರುವಂಥ ಕಲಾವಿದರು ಎಲ್ಲರೂ ನಮ್ಮ ಆತ್ಮೀಯರು. ವಿಶ್ವಜಿತ್ ಕಿಣಿ ಉಪ್ಪುಂದದವರು ಭಾಳ ನಮ್ಮ ಆತ್ಮೀಯರು. ಅದೇ ರೀತಿ ಚೈತನ್ಯ ಪಾಂಡುರಂಗ ಪವಾರ್, ಅವರನ್ನು ಮಾತ್ರ ಗೊತ್ತಿಲ್ಲ. ಶ್ರೀವತ್ಸ ಇಲ್ಲೇ ಇದ್ದಾರೆ. ಶ್ರೀವತ್ಸ ಮತ್ತು ನಾನು ಒಂದು 5 ವರ್ಷ 10 ವರ್ಷ ಒಟ್ಟಿಗೆ ಭಜನೆಗೆ ಹೋಗಿದ್ದೇವೆ ಇದರ ಕೇಳಿಯಲ್ಲಿ. ಅವರ ಅಜ್ಜ ಬಹಳ ದೊಡ್ಡ ರೀತಿಯ ಒಂದು ಜ್ಯೋತಿಷ್ಯರು. ಶ್ರೀವತ್ಸರು ಬಹಳ ಒಳ್ಳೆಯ ತಬಲಾವಾದಕ. ಈಗ ನನ್ನ ಮಗ ತಬಲಾವಾದಕನಾಗಿ ಜೂನಿಯರಿಂದಾಗಿ ಸೀನಿಯರ್ ಎಕ್ಸಾಮ್ ಕೊಡುವಂಥ ರೀತಿಯಲ್ಲಿದ್ದಾನೆ. ಅವನನ್ನು ನಾನು ಕೂಡ ತಬಲವನ್ನು ನುಡಿಸ್ತೇನೆ ಸರ್. ಕ್ಲಾಸಿಗೆ ಹೋಗಲಿಲ್ಲ. ಹೀಗೆ ನೋಡಿ ತಬಲವು ನುಡಿಸ್ತೇನೆ, ಡ್ರಮ್ಸು ನುಡಿಸ್ತೇನೆ, ಪೋಂಗೋ ಏನೆಂದು ಎಲ್ಲವೂ ನುಡಿಸ್ತೇನೆ. ಎಲ್ಲವೂ ಏನಂದರೆ ಯಾವುದಕ್ಕೂ ನನಗೆ ಟೀಚರ್ ಮಾಸ್ತಿಲ್ಲ. ನಾನು ಶಬ್ದದ ವ್ಯವಸ್ಥೆಗಳಲ್ಲಿ ಆಲೋಚನೆ ಮಾಡಿ ನಾನೀಗ ಬೇರೆ ಬೇರೆ ರೀತಿಯಲ್ಲಿ ಭಜನದ ಕಾರ್ಯಕ್ರಮದಲ್ಲಿ ತಬಲವನ್ನು ನುಡಿಸಿದ್ದು ಅಥವಾ ಕಾರ್ಯಕ್ರಮದಲ್ಲಿ ಡ್ರಮ್ಸನ್ನು ನುಡಿಸಿದ್ದು ವಿಡಿಯೋಗಳಿದೆ. ಯಾಕೆಂತ ಹೇಳಿದ್ರೆ ನನಗೇನೋ ಒಂದು ಕಳೆದಾಗ ಹವ್ಯಾಸಗಳಿದ್ದ ರೀತಿಯಲ್ಲಿ ನಮ್ಮಂದ ಅದು ಸರಿಯೋ ತಪ್ಪು, ನಾಳೆ ಅದರಲ್ಲಿ ತುಂಬ ಗೊತ್ತಿದ್ದವರು ಅದರ ತಪ್ಪುಗಳನ್ನು ಗುರುತಿಸ್ತಾರೆ, ರೌಂಡ್ ಮಾಡ್ತಾರೆ. ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ. ಆದರೆ ನಮ್ಮಷ್ಟಕ್ಕೆ ನಾವು ಆ ಭಕ್ತಿಯಿಂದ, ಕೊಡುಗೆಗಳಿಂದ ಮನಸ್ಪೂರ್ವಕವಾಗಿ ಮಾಡಬಹುದು ಅಂತ ಹೇಳೋದು ದೃಷ್ಟಿಯಲ್ಲಿ. ಹಾಗಾಗಿ ತುಂಬ ಕಲಾವಿದರು ಹೊರಹೊಮ್ಮಿ ಬರಲಿ ಅಂತ ಹೇಳುವಂಥದ್ದು ಹೇಳ್ತಾ, ಪುನರಪಿ ತಮಗೆಲ್ಲರಿಗೂ ಕೈ ಜೋಡಿಸಿ ಶಿರಬಾಗಿ ವಂದನೆಗಳನ್ನು ಹೇಳ್ತಾ, ಉತ್ತಮ್ ಕುಮಾರ್ ಅವರೇ, ನೀವು ಇನ್ನಷ್ಟು ಮುಂದುಗಡೆ ಹೋಗಿ ನಾವು ನಿಮ್ಮ ಹಿಂದುಗಡೆ ಬೆನ್ನ ಹಿಂದುಗಡೆ ಇದ್ದೇವೆ ಅಂತ ಹೇಳುವಂಥದ್ದು ಈ ಸಭೆಯಲ್ಲಿರುವಂಥ ಮತ್ತು ಸಭೆಯ ಮುಂಭಾಗದಲ್ಲಿರುವಂಥ ಎಲ್ಲರೂ ಹೇಳ್ತಾರೆ. ಚಪ್ಪಾಳೆ ಮುಖಾಂತರ ತೋರಿಸ್ಕೊಡ್ತಾರೆ. ಚಪ್ಪಾಳೆಯನ್ನು ಹೊಡೆದು ತೋರಿಸ್ಕೊಡ್ಬೇಕು ಹೇಳ್ತಾ ಶುಭವನ್ನು ಕೊಡ್ತೀನಿ. ಮಹಿಳೆಯರು ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಕೊನೆಯದಾಗಿ ಶ್ರೀ ದಯಾಕರ್ ಭಟ್ ಇವರಲ್ಲಿ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡಲು ಕೇಳಿಕೊಳ್ಳುತ್ತೇನೆ. ಇಂದಿನ ನಮ್ಮ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ 15ನೇ ವರ್ಷದ ವಾರ್ಷಿಕ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ MLA ವೇದವ್ಯಾಸ್ ಕಾಮತ್ ಇವರಿಗೆ ಧನ್ಯವಾದಗಳು. ದೀಪೋದ್ಘಾಟನೆ ಅದರಲ್ಲಿ ಭಾಗಿಯಾದಂತಹ ಶ್ರೀಮತಿ ವೇದಾ ವಿಶ್ವನಾಥ್, ಶ್ರೀಮತಿ ಎ ವಿಜಯಲಕ್ಷ್ಮಿ ಚಂದ್ರಕಾಂತ್, ಶ್ರೀ ಬಿ ವೆಂಕಟೇಶ್, ಡಾಕ್ಟರ್ ಭಾನು ವಿ ಟಿ ಇವರಿಗೆಲ್ಲರಿಗೂ
ಧನ್ಯವಾದಗಳು. ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಮೋಹನಾಂಗಯ್ಯ ಸ್ವಾಮಿ, ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್, ಮಂಗಳೂರು. ಶ್ರೀ ನಿತಿನ್ ಕುಮಾರ್ BK, ವಾಣಿಜ್ಯ ತೆರಿಗೆ ಅಧಿಕಾರಿ. ಶ್ರೀ ಪ್ರದೀಪ್ ಕಾಪಿಕಾಡ್, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಇವರೆಲ್ಲರಿಗೂ ಧನ್ಯವಾದಗಳು. ಹಾಗೂ ಇಂದಿನ ಇಲ್ಲಿ ನಡೆಯುವಂತಹ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮಗಳು ಎಲ್ಲರೂ ತಯಾರಿ ಮಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಇನ್ನು ಸಾಥ್ ನೀಡುವವರು ಶ್ರೀ ವಿಶ್ವಜಿತ್ ಕಿಡಿ ಉಪ್ಪುಂದ ಹಾಗೂ ತಬ್ಲಾದಲ್ಲಿ ಶ್ರೀ ಚೈತನ್ಯ ಪಾಂಡುರಂಗ ಪವಾರ್, ಪುಣೆ. ಚೈತನ್ಯ ಪಾಂಡುರಂಗ ಪವಾರ್ ಒಬ್ಬ ಉತ್ತಮ ಯುವ ತಬಲಾ ಕಲಾವಿದ. ಇವರು ಮೂಲತಃ ಪುಣೆಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಬಂದಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಿಶೇಷವಾಗಿ ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ಅಕಾಡೆಮಿಯ ಸ್ಥಾಪಕರಾದಂತಹ ಉತ್ತಮ್ ಕುಮಾರ್ ಕೊಡಿಯಾಲ್ ಬೈಲವರು ಇವರನ್ನು ಚೈತನ್ಯ ಪಾಂಡುರಂಗ ಪವಾರ್ ಇವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಈಗ ನಮ್ಮ ಮುಂದೆ ಶ್ರೀ ದಯಾಕರ್ ಭಟ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಅಕಾಡೆಮಿಯ ಇಂದಿನ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಒದಗಿಸಿದಂತಹ ನನ್ನ ಗುರುಗಳು ಶ್ರೀ ಜೆ ಉತ್ತಮ್ ಕುಮಾರ್ ಕೊಡಿಯಾಲ್ ಬೈಲಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. आज मेरे साथ तबले पे पुणे से आए हुए श्री चैतन्य पांडुरंग पवार जी, इनके बारे में बोलना है तो ये इस जगत के बहुत बड़े कलाकार पंडित पांडुरंग पवार जी, उनके बेटे और उनके ही शिष्य हैं. ಸೊ आज मेरे साथ वो साथ दे रहे हैं. ನಮ್ಮೊಂದಿಗೆ ಹಾರ್ಮೋನಿಯಮ್ಮಲ್ಲಿ ಶ್ರೀ ವಿಶ್ವಜಿತ್ ಕಿಣಿ, ತನ್ಮಯ್ ದಿಯೋಚಕೆ ಇವರ ಶಿಷ್ಯರಾಗಿದ್ದಾರೆ. ಹಾಗೂ ತಾನ್ಪುರದಲ್ಲಿ ನರಸಿಂಹ ಪೈ. ಮಳೆಗಾಲದ ಸಮಯ, ಸೊ ಆ ಸಮಯದಲ್ಲಿ ಹಾಡುವಂತಹ ಒಂದು ರಾಗ್ ಮಿಯಾಕಿ ಮಲ್ಲಾರ್. ಇದರಲ್ಲಿ 3 ಬಂದಿಷ್ಗಳನ್ನು ಪ್ರಸ್ತುತಪಡಿಸುತ್ತೇನೆ. ತದನಂತರ ಉಳಿದ ಸಮಯದಲ್ಲಿ ನಾನು ಮರಾಠಿ ಅಭಂಗಗಳನ್ನು ಹಾಡುತ್ತಿದ್ದೇನೆ. ಎಲ್ಲರ ಆಶೀರ್ವಾದ. रे
नाम ते तू सत्तार करे दुख दरद दूर दरद दूर दरद दूर सुख देह बना को सुरानलो ओ सदार रे करे 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 नाम दे तू जाए बजदा करी 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 नाम दे साहेब सदा नाम करे नाम दे रो साहेब करे करे नाम करे मना
रे 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 नी ने 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 सा क्या बात बा बा ने 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 सा रे 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 वा बगा मर सा ने ध ने सा का रे ना रे 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 पा गा मर ने ध ने सा रे प सा म रे पा मा ब ने ध ने सा रे प गा म रे सा ने ध नि मा प गा म रे सा ने ध बने दने सारे रे बने ने 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 सारे प गमर सा गमर सा गमर सा करे करी मनाम नाम तेरो तुझा हे करी मनाम तेरो तुझा हे सतार दुख दर्द दूर सुख दे सबन को आधारंग विनती करत सुरान ओ सतार करे 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 ना
करे मना बिजुरी चमके से आए, बिजुरी चमके बरसे आए, बिजुरी चमके बरसे। बिजुरी चमके बरसे, बिजुरी चमके बरसे आए, बिजुरी बिजुरी चमके 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 बरसे आए। अरवाए बदरिया गरज गरज मोहे अति डरावे, बिजुरी चमके बगा मर सन बिजुरी बिजुरी निद ने सारे बिजुरी चमके नि बगा मरे सा नि ध नि सा रे 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 बिजुरी चमके। घन गरजे हे घन गरजे घन बिजुरी चमके, घन गरजे घन बिजुरी चमके। घन गरजे घन बिजुरी चमके, पपीहा पिया के ढेर सुनावे, कहाँ करूँ कित जाओ मोर, कहाँ करूँ कित जाओ मोर। जियरा तरसे बिजुरी चमके, बिजुरी चमके।
ನಿಬ ಗಮರೆ ಸನಿ ಧನಿ ಸರೆ ರೇ ರೇ ಬಿಚೂರಿ ಚಮಕೆ ಮಬನಿ ಧನಿ ಧನಿ ಮಬನಿ ಬ ಗಮರೆ ಸನಿ ಧನಿ ಸರೆ ರೇ ರೇ ಬಿಚೂರಿ ಚಮಕೆ ನಿಬ ಗಮರೆ ಸ ನಿಬ ಗಮರೆ ಸ ನಿಬ ಗಮರೆ ಸನಿ ಧನಿ ಸರೆ ರೇ ರೇ ಬಿಚೂರಿ ಚಮಕೆ ಬಿಚೂರಿ ಚಮಕೆ ಬಿಚೂರಿ ಚಮಕೆ ಬ अत धूम धूम अत धूम धूम अत धूम धूम अत धूम धूम अत धूम अत धूम अत धूम अत आई बदरिया बदरिया अत 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 आई बदरिया उमड़ गुमड़ गरज गरज बरसन को लागे उमड़ गुमड़ गरज गरज बरसन को लागे अत धूम धूमा 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 अत पी करत पबीहा तरसन लगे मोरा जियर पी करत पबीहा तरसन लगे मोरा जियर तरसन लागे पी करत पबीहा पी करत पपीहा बीबी तरसन लगे मोरा जिया तान रस तान मोर डिंगवा अत अत दू अत धूम अत धूम अत धूम धूम अत धूम अत धूम 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 अत आई बदरिया घुमड़ घुमड़ गरज गरज बरसन को लागे अत धूम अत धूम अत धूम अत धूम
ಉತ್ತಮ್ ಕುಮಾರ್, ಇವರ ಅಣ್ಣ ಚಂದ್ರಕಾಂತ್ ಅವರು, ಶ್ರೀಪತಿ ಪಾಡಿಗಾರ್ಜಿ ಅಂದರೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯರು. ಅವರು ಒಂದು ಕಂಪೋಸ್ ಮಾಡಿದಂತಹ ಒಂದು ಮರಾಠಿ ಅಭಂಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಭಸ್ಮ ಉಟಿರುಂಡಮಾಲ. हाथी त्रिशूल नेत्रे ज्वाला, हाथी त्रिशूल नेत्री ज्वाला, भस्म उटी रुंडमाला, भस्म उटी रुंडमाला. भस्म उटी रुंडमाला, हाथी त्रिशूल हाथी त्रिशूल नेत्री ज्वाला, हाथी त्रिशूल नेत्री ज्वाला, भस्म उटी रुंडमाला, भस्म उटी रुंडमाला. भूत वेताळ नाचती, भूत वेताळ नाचती, भूत नेमानी माग, भूत वेताळ, भूत वेताळ, भूत वेताळ नाचती. हर्षयुक्त उमापती, हर्षयुक्त उमापती, हर्षयुक्त उमापती, भस्म उटी रुंडमाला. सर्व सुखाचे आगरू, सर्व सुखाचे आन आन ना ना रे रे ये सर्व सुखाचे आगरू, म्हणे नरहरी सोनार, म्हणे नरहरी सोनार, भस्म उटी रुंडमाला, भस्म उटी रुंडमाला. हाथी त्रिशूल नेत्री ज्वाला, हाथी त्रिशूल नेत्री ज्वाला, भस्म उटी रुंडमाला, भस्म उटी रुंडमाला.
विठ्ठल विठ्ठल देवपूजा रे गणना रे तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ तीर्थ विठ्ठल क्षेत्र तीर्थ विठ्ठल क्षेत्र विठ्ठल तीर्थ क्षेत्र विठ्ठल तीर्थ क्षेत्र विठ्ठल तीर्थ क्षेत्र विठ्ठल तीर्थ तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ देव विठ्ठल देव पूजा विठ्ठल देव विठ्ठल देव पूजा देव विठ्ठल देव पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल माता विठ्ठल पिता विठ्ठल माता विठ्ठल पिता विठ्ठल विठ्ठल माता माता विठ्ठल माता 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 विठ्ठल माता विठ्ठल पिता विठ्ठल बंधु विठ्ठल गोत्र विठ्ठल बंधु विठ्ठल गोत्र विठ्ठल 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 तीर्थ क्षेत्र विठ्ठल तीर्थ विठ्ठल क्षेत्र तीर्थ क्षेत्र विठ्ठल तीर्थ विठ्ठल गुरु विठ्ठल गुरुदेवता विठ्ठल गुरु विठ्ठल गुरुदेवता विठ्ठल गुरु विठ्ठल गुरु 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 विठ्ठल गुरुदेवता विठ्ठल गुरु विठ्ठल गुरुदेवता विठ्ठल गुरु विठ्ठल गुरुदेवता विठ्ठल गुरु विठ्ठल गुरुदेवता विठ्ठल
गुरु 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 विठ्ठल गुरु देवता विठ्ठल निदान विठ्ठल निदान विठ्ठल निरंतर विठ्ठल 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 देव विठ्ठल क्षेत्र विठ्ठल तीर्थ क्षेत्र विठ्ठल तीर्थ विठ्ठल नामा म्हणे माझा विठ्ठल सापडला नामा म्हणे माझा ना नामा 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 म्हणे माझा विठ्ठल सापडला म्हणून कळी काळ पाड नाही कळी काळा पाड नाही कळी काळा म्हणून कळी काळा कळी काळा पाड नाही पाड नाही ते क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल देव विठ्ठल देव पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल तीर्थ विठ्ठल क्षेत्र विठ्ठल 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 तीर्थ विठ्ठल क्षेत्र विठ्ठल 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 तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल तीर्थ विठ्ठल क्षेत्र ವಿಠ್ಠಲ. ಎಲ್ರಿಗೂ ನನ್ನ ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಈ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ನೀಡಿದವರು ನಮ್ಮ ದಯಾಕರ್ ಭಟ್ರವರಿಗೊಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಈಗ ಪ್ರಜ್ವಲ್ ಬಿ ವಿ ಇವರಿಂದ ವಿನಾಯಕ ಸ್ತುತಿ, ಹಾರ್ಮೋನಿಯಂನಲ್ಲಿ ಜಿ ಉತ್ತಮ್ ಕುಮಾರ್, ತಬಲದಲ್ಲಿ ಸಂತೋಷ್ ಶಾಲಿಯಾನ್ ಹಾಗೂ ಅಶ್ವಿನ್ ಉರ್ವಾ. प्रथम तुला वंदितो कृपाळा, प्रथम तुला वंदितो कृपाळ, गजानना गणराया, प्रथम तुला वंदितो कृपाळा.
विघ्न विनाशक गुणिजन पालक विघ्न विनाशक गुणिजन पालक दुरित तिमिरहारक सुखकारक तू दुःख विदारक सुखकारक तू दुःख विदारक तुझ्य तुझ्या सारक वक्रतुंड ब्रह्मांड नायक वक्रतुंड ब्रह्मांड नायक विनायक प्रभुराया प्रथम तुला वंदितो कृपाळ प्रथम तुला वंदितो सिद्धिविनायक तुझ्या अनंत सिद्धिविनायक तुझ्या अनंत शिवात्मजा मंगळ शिवात्मजा मंगळ सिंदूरवदना विद्याधीशा सिंदूरवदना विद्याधीशा गणाधिपा वत्सल तुझ्य ईश्वरा साय करावे तुझ्य ईश्वरा साय करावे हा भव सिंधुतराया प्रथम तुला वंदितो कृपाळा प्रथम तुला वंदितो गजवदना तव रूप मनोहर गजवदना तव रूप मनोहर पमद पमगरे सा निरे गमदनि सा गजवदना तव रूप मनोहर शुक्लांबर शिवसुता चिंतामणि तू अष्टविनायक चिंतामणि तू अष्टविनायक सकळांची देवता रिद्धी सिद्धीच्या वरादयाळा रिद्धी सिद्धीच्या वरादयाळा देई कृपेची छाया प्रथम तुला वंदितो कृपाळा प्रथम तुला वंदितो कृपाळ गजानना गणराया प्रथम तुला वंदितो कृपाळा प्रथम तुला वंदितो
प्रथम तुला वंदितो प्रथम तुला वंदितो कृपाळा. ಹಲೋ ಪ್ರಜ್ವಲ್ ಭೀವಿ. ಈಗ ಮುಂದೆ ಸುಧೀರ್ ಲಕ್ಷ್ಮಣ್ ಕೃತಿ ಹಾಗೂ ಪೂಜಾಶ್ರೀ, ಹಾರ್ಮೋನಿಯಂನಲ್ಲಿ ಕಿರಣ್, ತಬ್ಲಾದಲ್ಲಿ ಸಂತೋಷ್ ಸಾಲಿಯನ್, ಅಶ್ವಿನ್ ಉರ್ವಾ.
ವೆಂಕಟೇಶ್ ಬಿ, ಕಲಾವತಿ US, ವಿಮಲಾ, ಅನನ್ಯ, ಶಾಲಿನಿ GS, ಪ್ರಾರ್ಥನಾ, ಹರಿಪ್ರಿಯ ಇವರಿಂದ ಭಜನೆ ಹಾಡುಗಳು. ಹಾರ್ಮೋನಿಯಂನಲ್ಲಿ ಕಿರಣ್ ಕುಮಾರ್, ತಬಲದಲ್ಲಿ ಸಂತೋಷ್ ಶಾಲಿಯನ್, ಅಶ್ವಿನ್ ಉರ್ವ. सरस्वती माता शारदे शारदे सरस्वती माता शारदे शारदे
ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಈಗ ಪ್ರಾರ್ಥನಾ ಮತ್ತು ಹರಿಪ್ರಿಯ ಇವರಿಂದ ಗಾಯನ. ಹಾರ್ಮೋನಿಯಂ ಉತ್ತಮ್ ಕುಮಾರ್, ತಬಲಾದಲ್ಲಿ ಸಂತೋಷ್ ಸಾಲ್ಯಾನ್. जब से पिया परदेस गवन कीनो, जब से पिया परदेस गवन कीनो, रतिया कटत मोहे, रतिया कटत मोहे तारे, गिन गिन रतिया कटत मोहे तारे,
सुहागिन येरी आली पिया बिन सखी येरी आली पिया बिन सखी कलन परत मोहे गडी पलचिन दिन कलन परत मोहे गडी पलचिन दिन येरी आली पिया बिन सखी येरी आली येरी आली येरी आली पिया बिन पिया ಕೊನೆಯ ಕಾರ್ಯಕ್ರಮ ಅಕಾಡೆಮಿಯ ಸಂಗೀತ ಗುರುಗಳಾದಂತಹ ಜೆ ಉತ್ತಮ್ ಕುಮಾರ್ ಕೊಡಿಯಾಲ್ ಬೈಲ್ ಇವರಿಂದ ಈ ಸಂಗೀತ ಕಾರ್ಯಕ್ರಮ. ಹಾರ್ಮೋನಿಯಂನಲ್ಲಿ ವಿಶ್ವಜಿತ್ ಕಿಣಿ ಉಪ್ಪುಂದ, ತಬಲಾದಲ್ಲಿ ಶ್ರೀವತ್ಸ ಶರ್ಮಾ ಪಡುಬಿದ್ರೆ. ಬಂಧುಗಳು, ವಿಶೇಷವಾಗಿ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಾಯಶಃ ಈ ಕಾರ್ಯಕ್ರಮಕ್ಕೆ ನಮಗೆ ಈ ಸ್ಥಳಾವಕಾಶವನ್ನು ನಮ್ಮ ಸಾಂಸ್ಕೃತಿಕ ವೇದಿಕೆಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಇವರಿಗೆ ಅಕಾಡೆಮಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕಿಣಿ ಉಪ್ಪುಂದ, ತಬಲಾದಲ್ಲಿ ಶ್ರೀವತ್ಸ ಶರ್ಮಾ ಪಡುಬಿದ್ರಿ, ಯಶವಂತ ಕುದ್ರೋಳಿ ಹಾಗೂ ತಾನ್ಪುರದಲ್ಲಿ ಮಿಥುನ್ ಕುಮಾರ್ ಉಳ್ವ. ಇಷ್ಟೊತ್ತು ನಮ್ಮೊಂದಿಗೆ ತಾಳದಲ್ಲಿ ಸಹಕರಿಸಿದವರು ಗಣಪತಿ ನಾಯಕ್ ಅವರು. ಈಗ ಉತ್ತಮ್ ಕುಮಾರ್ ಕೊಡಿಯಾಲ್ ಬೈ. ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅದರ ಅಂತ್ಯದಲ್ಲಿ ಈಗ ನಮ್ಮ ಗುರುಗಳಾದಂತಹ ಶ್ರೀ ಜೆ ಉತ್ತಮ್ ಕುಮಾರ್ ಇವರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಆಕಾಶವಾಣಿ ಕಲಾವಿದರು, ಎ ಗ್ರೇಡ್ ಕಲಾವಿದರು, ಕ್ಷಮಿಸಿ. ತದನಂತರ ಇವರು ಡಾಕ್ಟರ್ ಅಶೋಕ್ ಹುಗ್ಗಣ್ಣವರ್ ಇವರ ಶಿಷ್ಯರಾಗಿದ್ದಾರೆ. ಗುರುಗಳ ಸೇವೆ, ಗುರುಗಳ ಆಶೀರ್ವಾದ ಬೇಕಂತ ಹೇಳಿ ಇಂದು ಅಂತ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಲಿದ್ದಾರೆ. ಇವರಿಗೆ ತಬಲಾದಲ್ಲಿ ನಮ್ಮ ಪಡುಬಿದ್ರೆಯ ಶ್ರೀವತ್ಸ ಶರ್ಮಾ, ಹಾರ್ಮೋನಿಯಂನಲ್ಲಿ ವಿಶ್ವಜಿತ್ ಕಿಣಿ, ಇನ್ನೋರ್ವ ತಬಲಾದಲ್ಲಿ ನಮ್ಮವರೇ ಆದಂತಹ ಯಶವಂತ್ ಟಿ ಕುದ್ರೋಳಿ ಹಾಗೂ ತಾಳದಲ್ಲಿ ಶ್ರೀ ಗಣಪತಿ ನಾಯಕ್ ಇವರು ಸಾಥ್ ನೀಡುತ್ತಿದ್ದಾರೆ. ತಾನ್ಪುರದಲ್ಲಿ ಮಿಥುನ್ ಹಾಗೂ ದಯಾಕರ್ ಭಟ್ ಸಾಥ್ ನೀಡುತ್ತಿದ್ದೇವೆ. साजन
साजन मोर घर आज साजन साजन मोर घर ये साजन मोर घर ये साजन मोर घर ये साजन मोर घर ये साजन मोर घर आये साजन मोर घर आये साजन मोर घर अत मन सुख पाए अत मन सुख पाए साजन मोर घर साजन मोर घर ये साजन मोर घर गम बनी पर गम बनी प गम बनी प गम बनी सन पम पर निन बम पर गम पर गम प गम प गम बनी पर गम बनी नि 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 गम बनी प गम बनी प गम बनी प गम बनी सनि पम पनि नि पम प गम प गम ग साजन मोरे घर ये साजन मोर घर मंगल गावु चौक पुरावु मंगल गावु 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 मंगल गावु मंगल गावु गावु मंगल 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 गावु चौक पुरावु मंगल गावु गम बनी प सा गम प गम प गम प गम ग गम बनी प गम बनी सा नि बम बनी नि बम प गम प गम ग स नि सा गम प गम ग स नि सा गम प गम ग स नि सा मंगल गावु चौक पुरावु रे मंगल गावु गावु मंगल रे मंगल गावु गावु
मंगल गाऊ चौक पुराऊ रस पिया हम पाए रस पिया हम पाए साजन मोर घर आए साजन मोर घर आए साजन मोर घर आए साजन मोर घर आत्मन सुख पाए आत्मन सुख पाए साजन मोर घर आए साजन मोर घर आए साजन 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 मोर घर आए साजन साजन गम बनी प गम बनी प गम प गम प गम बनी प गम ग प म प गम ग प म प गम ग प म प गम बनी प सा नि प म प नि नि प म प गम प गम ग स नि सा गम प गम ग स नि सा गम प गम ग स नि सा मोर घर साजन मोर घर साजन मोर साजन मोर साजन मोर घर साजन मोर घर साजन मोर घर आए साजन ಸಮಯದ ಅವಕಾಶ ಕಡಿಮೆ ಇದೆ, ತುಂಬ ಈಗಲೇ ಲೇಟ್ ಆಯಿತು. ಅದಕ್ಕೆ ಚುಟುಕಾಗಿ ಹಾಡಿ ಎಂದು ಹೇಳ್ತೇನೆ. ಒಂದೆರಡು ಭಜನ್ಸ್ ಹಾಡಿ. राम नाम वेदवाणी राम नाम राम 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 नाम वेदवाणी मन झाले समाधानी राम नाम वेदवाणी मन झाले समाधानी राम नाम वेदवाणी मन झाले समाधानी राम नाम
वेदवाणी मन झाले समाधानी म्हणत राम वेळो वेळ म्हणत राम म्हणत राम राम वेळो वेळ झळती पापे अग्निज्वाल जळती पापे अग्निज्वाल राम नाम वेदवाणी मन झाले समाधानी राम नाम वेदवाणी मन झाले समाधानी राम नाम वेदवाणी मन झाले समाधानी राम नामाचा प्रताप राम नामाचा प्रताप राम नामाचा प्रताप राम नाम राम 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 नाम राम नाम राम नामाचा प्रताप राम नामाचा प्रताप काय पुढे येईल पाप काय पुढे येईल पाप राम नाम वेदवाणी मन झाले समाधानी राम नाम वेदवाणी मन झाले समाधानी राम नाम शिवदास म्हणे नाम शिवदास 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 म्हणे नाम शिवदास शिव आम्ही केले त्याची काम आम्ही केले त्याची काम आम्ही केले त्याची काम शिवदास शिवदास म्हणे नाम शिवदास म्हणे नाम शिवदास म्हणे नाम आम्ही केले त्याची काम आम्ही केले त्याची काम राम नाम वेदवाणी मन झाले समाधानी राम नाम वेदवाणी मन झाले मन झाले मन झाले समाधान
ಸಖಿ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನ ಸಜ್ಜಿಗೆಯ ತೆಗೆದು ಸಣ್ಣ ಶಾವಿಗೆಯ ಮಾಡಿರೋ ಸುಮ್ಮನ ಸಜ್ಜಿಗೆಯ ತೆಗೆದು ಸಣ್ಣ ಶಾವಿಗೆಯ ಮಾಡಿರೋ ಸುಮ್ಮನ ಸಜ್ಜಿಗೆಯ ತೆಗೆದು ಸಣ್ಣ ಶಾವಿಗೆಯ ಮಾಡಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ 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 ಹೃದಯವೆಂಬ ಪಾತ್ರೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಹೃದಯವೆಂಬ ಪಾತ್ರೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಬುದ್ಧಿ ಪಾಕ ಮಾಡಿಯ ನೀ ಋತಹರಿಯ ನೆನೆಗಿರೋ ಬುದ್ಧಿ ಪಾಕ ಮಾಡಿಯ ನೀ ಋತಹರಿಯ ನೆನೆಗಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಮದ ಮದ ನಿದ ನಿದ ಸಗ ಮಗ ಮದ ಮದ ನಿದ ನಿಸ ಸಗ ಮಗ ಮದ ಮದ ನಿದ ನಿಸ ನಿದ ನಿದ ಮನಿ ನಿದ ನಿದ ಮಗ ಮದ ನಿಸ ಮದ ನಿಸ ಮದ ನಿಸ ಆನಂದಾನಂದದಿಂದ ತೇಗು ಬಂದಾಗ ಎರಡು ಆನಂದಾನಂದದಿಂದ ತೇಗು ಬಂದಾಗ ಎರಡು ಆನಂದಾನಂದದಿಂದ ತೇಗು ಬಂದಾಗ ಎರಡು ಆ
ಆನಂದಾನಂದದಿಂದ ತೇಗು ಬಂದಾಗ ಎದಡು ಆನಂದಾನಂದದಿಂದ ತೇಗು ಬಂದಾಗ ಎರಡು ಜಯ ಆನಂದಾನಂದದಿಂದ ತೇಗು ಬಂದಾಗ ಎರಡು ತೇಗು ಬಂದಾಗ ಎರಡು ಆನಂದಾನಂದದಿಂದ ತೇಗು ಬಂದಾಗ ಎರಡು ಆನಂದ ಮೂರುತಿ ಪುರಂದರ ವಿಠಲನ ನೆನೆಯಿರೋ ಮೂರ್ತಿ ಪುರಂದರ ವಿಠಲನೆನೆಯಿರೋ ಆನಂದ ಮೂರುತಿ ಪುರಂದರ ವಿಠಲನ ನೆನೆಯಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ 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 ರೀ ರೀ ಆನಂದಾನಂದದಿಂದ ತೇಗು ಬಂದಾಗ ಎರಡು ಆನಂದ ಮೂರುತಿ ಪುರಂದರ ವಿಠಲನ ನೆನೆಯಿರೋ ಆನಂದ ಮೂರುತಿ ಪುರಂದರ ವಿಠಲನ ನೆನೆಯಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ರಾಮ ನಾಮ ಪಾಯಸಕ್ಕೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ಮಿಶ್ರ ಭೈರವಿಯಲ್ಲಿ ಒಂದು ಮರಾಠಿಯ ಭಾಗವನ್ನು ಹಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.
ಸ್ಮರತಾ ನಿತ್ಯ ಹರಿ ಮಾಯಾ ಕಾಯಕ ಸ್ಮರತಾ ನಿತ್ಯ ಹರಿ ಮಾಯಾ ಕಾಯಕ ಸ್ಮರತಾ ನಿತ್ಯ ಹರಿ ಮಗತೆ ಮಾಯಾ ಕಾಯಕ ಮಗತೆ ಮಾಯಾ ಕಾಯಕರಿ ಶ್ರವಣೆ ಮನನೆ ಅದ್ವಯ ಭಜನ ಶ್ರವಣೆ ಮನನೆ ಅದ್ವಯ ಭಜನೆ ಶ್ರವಣೆ ಮನನೆ ಅದ್ವಯ ಭಜನೆ ಶ್ರವಣೆ ಮನನೆ ಅದ್ವಯ ಭಜನೆ ಪಳತೋ ಕಾಳದುರಿ ಪಳತೋ ಕಾಳದುರಿ ಪಳತೋ ಕಾಳದುರಿ ಪಳತೋ ಕಾಳದುರಿ ಪಳತೋ ಕಾಳದುರಿ ಪಳತೋ ಕಾಳದುರಿ ಮಾಯಾ ಕಾಯಕರಿ ಮಗತೆ ಮಾಯಾ ಕಾಯಕರಿ ಸ್ಮರತ ಮಗತೆ ಮಾಯಾ ಕಾಯಕರಿ करुणाकर वरदायक हरि जो करुणाकर वरदायक हरि जो करुणाकर वरदायक हरि जो करुणाकर करुणाकर वरदायक हरि जो करुणाकर वरदायक हरि जो करुणाकर वरदायक हरि जो देवित हाथ श्री देवित हाथ श्री देवित हाथ श्री हाथ श्री हाथ श्री जय देवित हाथ श्री माया कायकरी माया कायकरी मगते माया कायकरी
ನಿರಂತರ ಉದ್ಧವ ಚರಣಿ ಶ್ಯಾಮ ನಿರಂತರ ಉದ್ಭವ ಚರಣಿ ಶ್ಯಾಮ ಶ್ಯಾಮ ನಿರಂತರ ಉದ್ಭವ ಚರಣಿ ಶ್ಯಾಮ ಶ್ಯಾಮ ನಿರಂತರ ಉದ್ಭವ ಚರಣಿ ಶ್ಯಾಮ ನಿರಂತರ ಉದ್ಧವ ಚರಣಿ ಅಮೃತ ಪಾನ ಕರಿ ಅಮೃತ ಪಾನ ಕರಿ ಅಮೃತ ಪಾನ ಕರಿ ಅಮೃತ ಪಾನ ಕರಿ ಮಗತೆ ಮಾಯಾ ಕರಿ ಸ್ಮರತಾ ನಿತ್ಯ ಹರಿ ಸ್ಮರತಾ ನಿತ್ಯ ಹರಿ ಸ್ಮರತಾ ನಿತ್ಯ ಹರಿ ಮಾಯಾ ಕಾರ್ಯ ಕರಿ ಭಗತೆ ಮಾಯಾ ಕಾರ್ಯ ಕರಿ ಮಾಯಾ ಕಾರ್ಯ ಕರಿ ಹಲೋ, ಧನ್ಯವಾದಗಳು ಉತ್ತಮ್ ಕುಮಾರ್ ಕೊಡಿಯಾಲ್ ಬೈಲ್ ಹಾಗೂ ಎಲ್ಲ ಸಹಕಲಾವಿದರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ರಾಮನಾಮ ವೇದವಾಣಿ ರಾಮನಾಮ ರಾಮ ರಾಮ ರಾಮನಾಮ ವೇದವಾಣಿ ಮನದಾಲೆ ಸಮಾಧಾನಿ ರಾಮನಾಮ ವೇದವಾಣಿ ಮನದಾಲೆ ಸಮಾಧಾನಿ ರಾಮನಾಮ ವೇದವಾಣಿ ಮನದಾಲೆ ಸಮಾಧಾನಿ ರಾಮ ನಾಮ ವೇದವಾಣಿ ಮನಸಾಲೆ ಸಮಾಧಾನಿ ರಾಮ ನಾಮ ವೇದವಾಣಿ ಮನಸಾಲೆ ಸಮಾಧಾನಿ ಮಣತ ರಾಮ ವೇಳೋ ವೇಳ ಮಣತ ರಾಮ ಮಣತ ರಾಮ ರಾಮ ವೇಳೋ ವೇಳ ಝಳತಿ ಪಾಪೆ ಅಗ್ನಿ ಜ್ವಾಲ ಜಳತಿ ಪಾಪೆ ಅಗ್ನಿ ಜ್ವಾಲ ರಾಮ ನಾಮ ವೇದವಾಣಿ ಮನ ಸಾಲೆ ಸಮಾಧಾನಿ ರಾಮ ನಾಮ ವೇದವಾಣಿ ಮನಧಾಲೆ ಸಮಾಧಾನಿ ರಾಮ ನಾಮ
राम नामाचा प्रताप राम नाम राम 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 नाम राम नाम राम नामाचा प्रताप राम नामाचा प्रताप काय पुढे येईल पाप काय पुढे येईल पाप राम नाम वेदवाणी मन झाले समाधानी राम नाम वेदवाणी मन झाले समाधानी राम नाम शिवदास म्हणे नाम शिवदास 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 म्हणे नाम शिवदास आम्ही केले त्याची काम आम्ही केले त्याची काम आम्ही केले त्याची काम शिवदास शिवदास म्हणे नाम शिवदास